ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರೆಕ್ಟ್ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರಾಯ್ಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿನ್ನೆ ಸಂಜೆ ನಡೆದಂತಹ ಒಂದು ಘಟನೆಯ ಕ್ಲಿಪ್ಪಿಂಗನ್ನು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಒಂದಿಷ್ಟು ಹೆಚ್ಚು ಅಂದರೆ 20 ಅಡಿ ದಾಟಿದರೆ 2010ಕ್ಕೆ ಏನು ಘಟನೆ ಆಗಿತ್ತು, ಮೇ 22ರಂದು, ಸುಮಾರು 8-9 ವರ್ಷಗಳ ಹಿಂದೆ ಆದಂಥ ಘಟನೆ ಮತ್ತೊಮ್ಮೆ ಆಗ್ತಿತ್ತೇನೋ ಎನ್ನುವಂಥ ಒಂದು ಆತಂಕ ಇತ್ತು. ಆದರೆ ಬಹುಶಃ ದೇವರ ದಯೆ ಅಂಥದ್ದು ನಡಿಲಿಲ್ಲ. ಕೂದಲೆಳೆಯ ಅಂತರ ಅಂತ ಬಹುಶಃ ಇದಕ್ಕೇ ಹೇಳ್ಬೋದು ಅಂತ ಅನಿಸ್ತಾ ಉಂಟು. 183 ಮಂದಿಯನ್ನು ಹೊತ್ತುಕೊಂಡಿದ್ದಂತಹ ದುಬೈಯಿಂದ ಬಂದಂತಹ ಆ ವಿಮಾನ ರನ್ವೇಯಲ್ಲಿ ಇಳಿದ ನಂತರ ಏನು ಟ್ಯಾಕ್ಸಿವೇ ಅಂತ ಇದೆ, ಅದು ರನ್ವೇಯಲ್ಲಿ ಇಳಿದು ನಂತರ ಒಂದು ಯೂಟರ್ನ್ ತೆಗೆದುಕೊಂಡು ಟ್ಯಾಕ್ಸಿವೇಯ ಮೂಲಕ ಟರ್ಮಿನಲ್ ಹತ್ರ ಬರುವಂಥ ಒಂದು ಸಂದರ್ಭ. ಅಲ್ಲಿ ಬಂದ ನಂತರ ವಿಮಾನದ ದುರ್ಘಟನೆ ಅಥವಾ ಏನು ಅವಘಡ ಆಗಲಿಕ್ಕಿತ್ತು ಅದು ಸಣ್ಣ ಮಟ್ಟದಲ್ಲಿ ಆಗಿ ಹೋಗಿದೆ ಅಂತೇಳಿದರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಎನ್ನುವುದು ಸದ್ಯಕ್ಕೆ ಸಮಾಧಾನಕರ ಸಂಗತಿ. ಆದರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಏನು ಒಂದಿಷ್ಟು ಆತಂಕಕಾರಿ ಇರುವಂಥ ಟಾಪ್ ವಿಮಾನ ನಿಲ್ದಾಣಗಳಲ್ಲಿ ಒಂದು ಅಂತ ಹೇಳಲಾಗ್ತಾ ಉಂಟು. ಹಾಗಾದರೆ ಏನು ಘಟನೆ, ಒಂದು ವೇಳೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ವಿಚಾರ? ನಮಗೆ ಒಬ್ಬರು ಕರೆ ಮಾಡಿದವರು ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ರು, ಪೈಲಟ್ 1 ವರ್ಷಗಳ ಬಳಿಕ ಸೇವೆಗೆ ಬಂದಿರುವಂಥದ್ದು, ಅದರಿಂದ ಒಂದಿಷ್ಟು ಅನುಭವದ ಕೊರತೆ ಇದೆ ಅಂತ. ಆದರೆ ಮತ್ತೊಂದು ಕಡೆಯಲ್ಲಿ ಪೈಲಟ್ನ ಸಮಯ ಪ್ರಜ್ಞೆಯಿಂದ ಈ ದುರ್ಘಟನೆ ತಪ್ಪಿದೆ ಎನ್ನುವಂಥ ಮಾತು ಕೂಡ ಇದೆ. ಆದರೆ ಯಾವ ರೀತಿಯಲ್ಲಿ ಆ ವಿಮಾನ ಒಂದಿಷ್ಟು ಸ್ಪೀಡ್ ಇತ್ತು, ರನ್ವೇಲಿ ಇಳಿದ ನಂತರ ಟ್ಯಾಕ್ಸಿವೇಲಿ ತಿರುಗುವಾಗ ಎನ್ನುವಂಥ ಮಾತುಗಳು ಕೂಡ ಇದೆ. ಸೊ 10 ಪ್ರಶ್ನೆಗಳಿದೆ. ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥದ್ದು ಅನಿವಾರ್ಯ. ಮತ್ತೊಂದು ಕಡೆಯಲ್ಲಿ ರನ್ವೇ ಕೂಡ ಶಾರ್ಟ್ ಎನ್ನುವಂಥ ಮಾತು ತುಂಬ ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಮತ್ತೊಂದು ಕಡೆಯಲ್ಲಿ ಕಂದಕ ಕೂಡ ಪಕ್ಕದಲ್ಲಿದೆ. ನಾವು ಕಳೆದ ಬಾರಿ 8 ವರ್ಷಗಳ ಮೊದಲಿನ ಘಟನೆಯನ್ನು ಗಮನಿಸಿದರೆ ಆ ಘಟನೆ ಮಂಗಳೂರಿನಲ್ಲಿ ಯಾವತ್ತೂ ಕೂಡ ಮುಂದಕ್ಕೆ ಸಂಭವಿಸುವಂಥ ಆತಂಕ ಕೂಡ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಉಂಟು. ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಮ್ಮೊಂದಿಗೆ ಮಾತಾಡಲಿಕ್ಕೆ ವಿಮಾನ ನಿಲ್ದಾಣ ಪ್ರಾಧಿಕಾರದ ಮಾಜಿ ನಿರ್ದೇಶಕರಾಗಿರುವಂಥ ಶ್ರೀಯುತ MR ವಾಸುದೇವ್ ಅವರು ನಮ್ಮೊಂದಿದ್ದಾರೆ. ನಾನು ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಕೂಡ ನಿಮಗೆ ಬಹುಶಃ ಈ ಮಾಹಿತಿ ಗೊತ್ತಾದ ಕೂಡಲೇ ಅಥವಾ ಇದು ನಿಮ್ಮ ಗಮನಕ್ಕೆ ಬಂದ ಕೂಡಲೇ ಮೊದಲಿಗೆ ನಿಮ್ಗೆ ಏನು ಅನ್ನಿಸ್ತು ಸರ್? ನನಗೆ ನಾನು ಅಂದ್ಕೊಳ್ಳೋದು ಮಂಗಳೂರು ವಿಮಾನ ನಿಲ್ದಾಣದ ಬಗ್ಗೆ ಜನಗಳಿಗಿರ್ತಕ್ಕಂತಹ ಒಂದು ತಪ್ಪಾದ ಕಲ್ಪನೆ ಬಗ್ಗೆ ನನಗೆ ಸ್ವಲ್ಪ ಆಶ್ಚರ್ಯ ಅಂತ ಅನಿಸುತ್ತೆ. ಯಾವುದೇ ರನ್ವೇ ಮಾಡಿದ ಮೇಲೆ ಆ ರನ್ವೇ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಹಾಕ್ಕೊಟ್ಟಿರ್ತಕ್ಕಂತಹ ಗೈಡ್ಲೈನ್ಸ್ ಪ್ರಕಾರನೇ ಅಲ್ಲಿರ್ತಕ್ಕಂಥ ರನ್ವೇ ಉದ್ದ, ರನ್ವೇ ಅಗಲ, ಟ್ಯಾಕ್ಸಿವೇ ಉದ್ದ, ಟ್ಯಾಕ್ಸಿವೇ ಅಗಲ, ಏಪ್ರನ್ನಿನ ಏನೇನು ಡೈಮೆನ್ಷನ್ಗಳಿದೆ, ಅದರ ಸ್ಟ್ರೆಂತ್ ಏನಿದೆ, ಇದನ್ನೆಲ್ಲ ನಾವು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ Annex 14 ಅಂತ ಇದೆ, ಅದರಲ್ಲಿ ಏನು ಹೇಳಿದಾದ್ರೆ ಅದ್ರ ಪ್ರಕಾರನೇ ಮಾಡಿರೋದು. ಸೊ ಇಲ್ಲಿರ್ತಕ್ಕಂತಹ ರನ್ವೇ ಅಥವಾ ಇಲ್ಲಿರ್ತಕ್ಕಂಥ ಟ್ಯಾಕ್ಸಿವೇ ಅಥವಾ ಏಪ್ರನ್ ಯಾವುದೇ ಒಂದು ಫೆಸಿಲಿಟಿ ಏನಿದೆ ಅದು ಯಾವುದೇ ಥರದಲ್ಲೂ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಡಿಟರ್ಮಿನ್ ಮಾಡಿರೋದಕ್ಕಿಂತ ಕಡಿಮೆ ಇಲ್ಲ. ಓಕೆ, ಅದು ರನ್ವೇ ಶಾರ್ಟ್ ಅಂತ ಹೇಳ್ತಾರೆ ಸರ್. ಇದು ಗುಡ್ಡದ ಮೇಲೆ ಇದೆ, ಆದ್ದರಿಂದ ಇದು ಬೇರೆ ವಿಮಾನ ನಿಲ್ದಾಣಗಳು ಮುಂಬೈಯಲ್ಲಿರ್ಬೋದು ಅಥವಾ ಹೈದರಾಬಾದ್ ಸಾಮಾನ್ಯ ಮಟ್ಟದಲ್ಲಿ ಇರುತ್ತೆ. ಇದು ಟಾಪಲ್ಲಿದೆ, ಆದ್ದರಿಂದ ಸ್ವಲ್ಪ ಕಷ್ಟ ಆಗತ್ತೆ ಪೈಲಟ್ಗಳಿಗೆ, ಸ್ವಲ್ಪ ರಿಸ್ಕ್ ಅಂತ ಹೇಳುವಂಥದ್ದು ಕೂಡ ಕೇಳಿ ಬರ್ತಾ ಉಂಟು. ನಿಮಗೆ ಎಷ್ಟು ಅನುಭವ ಸಾಮಾನ್ಯ ಜನರು ಇರಲಿಕ್ಕಿಲ್ಲ, ಆದರೆ ಎಲ್ಲೋ ಓದಿದ್ದು ರೂಮರ್ಸ್ ಇರ್ಬೋದು ಅಥವಾ ವದಂತಿ ಇರ್ಬೋದು, ಏನು ಹೇಳ್ತೀರಾ? ನಾನು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಏನು ಅಂತಂದರೆ, ಇಲ್ಲಿ ಬರ್ತಾ ಇರತಕ್ಕಂತಹ ಟೈಪ್ ಆಫ್ ದಿ ಏರ್ಕ್ರಾಫ್ಟ್ ಏನು ಬರ್ತಾ ಇದೆ, ಬೋಯಿಂಗ್ 737-800, ಏರ್ಬಸ್ 321, ಏರ್ಬಸ್ 320, ಈ ವಿಮಾನಗಳಿಗೆ ಇಲ್ಲಿರ್ತಕ್ಕಂತಹ ರನ್ವೇಯ ಲೆಂತು ಎಲ್ಲ ಥರದಲ್ಲೂ ಪರ್ಫೆಕ್ಟ್ ಆಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇದನ್ನ ಇಲ್ಲಿ ನಾವು ಕೊಟ್ಟಿದ್ದೀವಿ. ಯಾವುದೇ ಥರದಲ್ಲಿ ಏನೇನೂ ಕೊರತೆ ಈ ವಿಷಯದಲ್ಲಿ ಇಲ್ಲ. ಯಾವುದೇ ವಿಮಾನ ನಿಲ್ದಾಣ ಆ ಥರ ಇಲ್ಲದೆ ಇದ್ರೆ DGCA, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇಂಡಿಯಾ, ಅವರು ಇದನ್ನು ಇಲ್ಲಿ ರನ್ವೇಯನ್ನು ಅವರು ಕ್ಲಿಯರೇ ಮಾಡೋದಿಲ್ಲ. ಆ ತರಹ ಸ್ಟ್ಯಾಂಡರ್ಡ್ಸ್ ಇರೋದ್ರಿಂದ
ನಾವು ಅನ್ನೆಸೆಸರಿಯಾಗಿ ಅನವಶ್ಯಕವಾಗಿ ಮಂಗಳೂರು ಏರ್ಪೋರ್ಟ್ ಅನ್ನ ನಾವು ಯಾವುದೋ ಒಂದು ತಪ್ಪಾದ ಕ್ಯಾಟಗರಿನಲ್ಲಿ ನಾವೀಗ ಅನಲೈಸ್ ಮಾಡೋದಕ್ಕೆ ಹೊರಟಿದೀವೋ ಏನೋ ಅಂತ ಅನ್ಸುತ್ತೆ. ನಿನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟು, ಈಗ ವಿಮಾನ ಅದು 1,000 ಅಡಿನಲ್ಲಿ ಬಂದು ಟಚ್ ಡೌನ್ ಆಗುತ್ತೆ 300 ಮೀಟರ್ನಲ್ಲಿ. ನಮ್ಮ ಏರ್ಪೋರ್ಟಿನ ರನ್ವೇ ಅದು ಇರ್ತಕ್ಕಂಥದ್ದು 2,450 ಮೀಟರ್, ಅಂದ್ರೆ 8,038 ಅಡಿ. ಇದು ಟಚ್ ಡೌನ್ ಆಗ್ಬೇಕಾಗಿರೋದು 1,000 ಅಡಿನಲ್ಲಿ. ಅವನು 1,000 ಅಡಿನಲ್ಲಿ ಟಚ್ ಡೌನ್ ಮಾಡದೇ ಇದ್ರೆ, ಅವನು 2,000 ಅಡಿನಲ್ಲಿ ಟಚ್ ಡೌನ್ ಮಾಡಿದ್ರೆ ಅವನಿಗೆ ಮುಂದೆ ಏನು ರನ್ವೇ ಸಿಗುತ್ತೆ, ಅವನು ಇಳಿತಾ ಇರ್ತಕ್ಕಂಥ ಸ್ಪೀಡಿಗೆ ಅದು ಕಡಿಮೆ ಆಗುತ್ತೆ. ಅವನು ಕರೆಕ್ಟಾಗಿ 1,000 ಅಡಿನಲ್ಲಿ ಇಳಿದ್ರೆ ಅವನ ಸ್ಪೀಡು ನಮ್ಮ ಟ್ಯಾಕ್ಸಿ ವೇನಲ್ಲಿ ಅವನಿಗೆ ಟರ್ನ್ ಆಗೋದಕ್ಕೆ ಕರೆಕ್ಟ್ ಆಗಿದೆ. ಆದ್ರಿಂದ ಪೈಲಟ್ ಆಗಿರೋನು 1,000 ಅಡಿನಲ್ಲಿ ಟಚ್ ಡೌನ್ ಮಾಡಿದ್ನೋ, 2,000 ಅಡಿನಲ್ಲಿ ಟಚ್ ಡೌನ್ ಮಾಡಿದ್ನೋ, 3,000 ಅಡಿನಲ್ಲಿ ಹೋದ ಆಕ್ಸಿಡೆಂಟ್ ಏನಾಗಿತ್ತು, ಅವನು ಅರ್ಧ ರನ್ವೇನ ದಾಟಿದ ಮೇಲೆ ಇಳಿಯೋದಕ್ಕೆ ಪ್ರಯತ್ನ ಪಟ್ಟ, ಟೇಕ್ ಆಫ್ ಮಾಡೋದಕ್ಕೂ ಪ್ರಯತ್ನ ಪಟ್ಟ. ಲ್ಯಾಂಡಿಂಗ್ ಅಂಡ್ ಟಚ್ ಡೌನ್ ಇನ್ ದಿ ಸೇಮ್ ಏರಿಯಾ, ಸೇಮ್ ಡೈಮೆನ್ಷನ್ ಈಸ್ ನಾಟ್ ಪಾಸಿಬಲ್ in Mangalore or any of the airport which is having only enough existing runway length ಏನು ಡಿಕ್ಲೇರ್ ಮಾಡಿದ್ದೀವಿ ಅದರೊಳಗಡೆ ಅವನಿಗೆ ಇಳಿಯಕ್ಕಾಗೋದಿಲ್ಲ ಸರ್. ಸರ್, ಈ ಬಗ್ಗೆ ಒಬ್ಬರು ವೀಕ್ಷಕರ ಅಭಿಪ್ರಾಯ ನಾವು ಸ್ವೀಕರಿಸ್ತೇವೆ. ಅವರೊಬ್ಬರು ನಮಗೆ ಜೆರಾಲ್ಡ್ ಟವರ್ಸ್ ಅವರಿದ್ದ ಲೈನಲ್ಲಿ ಅವರು ತಮ್ಮ ಬೇರೆ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ರು. ನಮಸ್ಕಾರ ಜೆರಾಲ್ಡ್ ಟವರ್ಸ್ ಅವರೇ. ನಮಸ್ತೆ ಜೆರಾಲ್ಡ್ ಟವರ್ಸ್ ಅವರು, ನಿಮ್ಮ ಅಭಿಪ್ರಾಯದಲ್ಲಿ ನೀವು ಒಂದು ಮಾಹಿತಿಯನ್ನು ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದ್ರಿ, ಅಂದ್ರೆ ಆ ವ್ಯಕ್ತಿ ಅಂದ್ರೆ ಪೈಲಟ್ 1 ವರ್ಷಗಳ ಬಳಿಕ ತಮ್ಮ ಸೇವೆಗೆ ಬಂದಿದ್ದಾರೆ, ಒಂದಿಷ್ಟು ಅವರಿಗೆ ಅನುಭವದ ಕೊರತೆ ಉಂಟು ಅಂತೇಳಿ ಏನ್ ಹೇಳ್ತೀರಾ ಆ ಬಗ್ಗೆ? ಅದು ನಿಜನಾ? ಅದು ನಿಮ್ಮ ಪಾಯಿಂಟ್? ನಮಸ್ಕಾರ. ನೋಡಿ, ನಮ್ಮ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ 100% ಎಲ್ಲ ಸರಿ ಉಂಟಂತೇಳಿ ವಿಮಾನ ನಿಲ್ದಾಣದ ಟೆಕ್ನಿಕಲ್ ಇದಲ್ಲ. ಅದರಲ್ಲಿ ಈಗ ಇವರು ಇವತ್ತು ಬಂದವರು ನನಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ಒಂದು ಅಥೆಂಟಿಕ್ ಸೋರ್ಸ್. ಅವರು ಇವತ್ತು ವಿಮಾನ ತಗೊಂಡು ಬಂದದ್ದು ಆಫ್ಟರ್ 1 year ಗ್ಯಾಪ್. ಅದರ ನಂತರ ಏನಾಗಿದೆ ಹೇಳಿದರೆ ಅವರಿಗೆ ಬಲಬದಿಗೆ ತಗೊಳ್ಳುವಂತದ್ದು ಸ್ವಲ್ಪ ಎಡಕ್ಕೆ ತಗೊಂಡಿದ್ದಾರೆ. ಯಾಕಂದ್ರೆ ಟ್ರೈನ್ ನಲ್ಲಿ ಟೆಕ್ನಿಕಲ್ ಫಾಲ್ಟ್ ಇದ್ದ ಕಾರಣ ಎಡಕ್ಕೆ ಎರಡಾಗಿದೆ, ಅದು ವಿಷಯ ಬೇರೆ. ಆದ್ರೆ ಅವರು 1 ವರ್ಷದ ಗ್ಯಾಪಿನಲ್ಲಿ ಬರುವುದಂತ ಹೇಳುವಾಗ ಅದು ಒಂದು ನಮ್ಗೆ ಏನಾಗ್ತದೆ, ಆ ಪೈಲಟ್ಗೂ ಕೂಡ ಒಂದು ಅನುಭವದ ಕೊರತೆ ಕೂಡ ಕಾಣ್ತದೆ. ಇದರಲ್ಲಿ 183 ಮಂದಿ ಪ್ರಾಣ ಉಳಿದದ್ದು ದೇವರ ಒಂದು ದೊಡ್ಡ ಪವಾಡ. ಈಗ ಯಾರು ಕೂಡ ಸಾವನ್ನು ಎಕ್ಸ್ಪೆಕ್ಟ್ ಮಾಡುದಿಲ್ಲ. ಮುಂಚಿನ ಸಾರಿಗೂ ಆಕ್ಸಿಡೆಂಟ್ ಆಗುವಾಗ ಸರ್ ಇದ್ರೆ ಅವಾಗ 2010 ಅಲ್ಲಿ ನಾನು ಜಸ್ಟ್ ರೆಫರ್ ಮಾಡ್ತೇನೆ ಅದನ್ನು, 1 ನಿಮಿಷ. ಆವಾಗ ನನ್ಗೆ ಯಾರ ಹೇಳಿದ್ರು ಅದು ಯಾವ ಕಡೆಯಿಂದ ಕೆಳಗೆ ಬಿದ್ದದಂತೇಳಿ ಏರ್ಪೋರ್ಟ್ ಅಥಾರಿಟಿಗೆ ಗೊತ್ತಿರ್ಲಿಲ್ಲ ಅಂತೇಳಿ ಆ ಟೈಮ್ನಲ್ಲಿ. ಅಂದ್ರೆ ಅಲ್ಲಿ ಬೇಕಾದ ಸೌಲಭ್ಯಗಳು ವಿಮಾನ ನಿಲ್ದಾಣದಲ್ಲಿ ಇಲ್ಲ. ITC ಕ್ಯಾಮರಾ, ರಸ್ತೆಯಲ್ಲಿ ಹೋಗುವ ಬೈಕಿನಲ್ಲಿ ಹೋಗುವವರು ಮೇಲ್ ಬಂದು ನೀವು ಇದು ಮೆಸೇಜ್ ಕೊಟ್ಟದ್ದು ವಿಮಾನ ಕೆಳಗಡೆ ಬಿದ್ದಿದೆ ಅಂತೇಳಿ ನಾನು ಕೇಳಿದ ಮಾಹಿತಿ. ಅದರ ನಂತರ ನಮ್ಮ ಟಿವಿಯಲ್ಲಿ ಒಂದು ಕಾರ್ಯಕ್ರಮ ನಾನು ಹೇಳಿ ಅದನ್ನು ನಮ್ಮ ಸದಸ್ಯರಿಗೆ ನಾವು ಮಾಡಿದ್ದ ಕಾರ್ಯಕ್ರಮ. ರನ್ವೇಯಲ್ಲಿ 2 ಕೋಣಗಳು ಬಂದದ್ದು, ಕಾಡ ಕೋಣ. ರನ್ವೇ ನಮ್ಗೆ ನೆನಪಿರ್ಬೋದು ಅಂತೇಳಿ ಹೇಳುವಾಗ ಈ ವಿಮಾನ ನಿಲ್ದಾಣದಲ್ಲಿ ಕೂಡ ಕೆಲವು ಕೊರತೆಗಳಿವೆ, ಶಾರ್ಟ್ ಕಮಿಂಗ್ಸ್ ಇವೆ ಅನ್ನೋದು ನಾನು ಕೇಳಿಕೊಂಡಿದ್ದೇನೆ. ಇಲ್ಲಿ 1 ವರ್ಷದ ನಂತರ ಒಂದು ಪೈಲಟ್ ವಿಮಾನ ನಿಲ್ದಾಣಕ್ಕೆ ಬರುವುದು, ರಸ್ತೆಯಲ್ಲಿ ಕಾನ್ವೇರ್ ಮಾಡುವ ವಿಚಾರ ಬೇರೆ. ವಿಮಾನ ನಿಲ್ದಾಣಕ್ಕೆ ಬರುವಾಗ 1 ವರ್ಷದ ದೊಡ್ಡ ಗ್ಯಾಪ್, ಅದು ಕೂಡ ಕೆಲವೊಮ್ಮೆ ಇಂತಹ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಆದ ಕಾರಣ ಇವರ ಟೆಕ್ನಿಕಲ್ ನಾಲೆಜ್ ಇಡೀ ನಮ್ಮ ಭಾಷೆಯವರಿಗೆ ಅವರಿದ್ದರ ಬಗ್ಗೆ ಹೇಳ್ಬೋದು. ನಮಗೆ ಸಿಕ್ಕಿದ ಮಾಹಿತಿ 100% ಇಟ್ ಈಸ್ ಟ್ರೂ ಅಂಡ್ ಇಟ್ ಈಸ್ ಟ್ರೂ ವಿದೌಟ್ ಎನಿ ಡೌಟ್. ಸರಿ, ಧನ್ಯವಾದ. ಆ ತರಹದ ಯಾವ್ದಾದ್ರೂ ಒಂದು ತೊಂದರೆ ಇದ್ರೆ ಅಥವಾ ಒಂದು ಎಕ್ಸ್ಪೀರಿಯನ್ಸು ಏನಿದೆ ಅದ್ರ ಬಗ್ಗೆ ಚೆಕ್ ಮಾಡೋದಕ್ಕೆ ಎನ್ಕ್ವೈರಿ ಕಮಿಟಿಗಳು ಅವರೆಲ್ಲ ಮಾಡ್ತಾರೆ. ಅದನ್ನ ಖಂಡಿತವಾಗಿಯೂ DGCA ಅದನ್ನ ನೋಡುತ್ತೆ, ಆ ಎನ್ಕ್ವೈರಿ ಎಲ್ಲ ಮಾಡುತ್ತೆ. ಅದು ಏರ್ಲೈನ್ಸ್ ಪೋರ್ಷನ್ ದಿ ರೆಸ್ಪಾನ್ಸಿಬಿಲಿಟಿ. ಏರ್ಪೋರ್ಟ್ ನಲ್ಲಿ ಮಂಗಳೂರು ಏರ್ಪೋರ್ಟಿನ ಬಗ್ಗೆ ಏನಾದರೂ ಅಬ್ಜೆಕ್ಷನ್ಗಳಿದ್ರಿಯಾ ಅಂತ ಅನ್ನೋದನ್ನ ನಾನು ಹೇಳ್ತಾ ಇದ್ದೆ. ಏರ್ಲೈನ್ಸ್ ನೋಡ್ಕೊಳ್ಬೇಕಾಗಿರೋದು, ಏರ್ಪೋರ್ಟ್ ನೋಡ್ಕೊಳ್ಬೇಕಾಗಿರೋದು ಅವರವರ ರೆಸ್ಪಾನ್ಸಿಬಿಲಿಟಿ, ಅವರವರ ರೋಲ್ಸ್ಗಳು ಏನಿದೆ ಅದು ಕ್ಲಿಯರ್ ಆಗಿ ಡಿಟರ್ಮಿನ್ ಆಗಿದೆ. ಏರ್ಲೈನ್ಸ್ನವರು ಯಾರು ಪೈಲಟ್
ಪೈಲಟ್ ಬರ್ತಾರೆ, ಯಾರು ಅದರಲ್ಲಿ ಇನ್ನು ಏರ್ ಹೋಸ್ಟೆಸ್ ಬರಬೇಕು ಅಥವಾ ಇನ್ಯಾರು ಬರಬೇಕು, ಅವ್ರದ್ದೆಲ್ಲ ಏನೇನು ಇದು ಡ್ಯೂಟೀಸ್ ಇದೆ ಅದನ್ನೆಲ್ಲ ನೋಡ್ಕೊಳ್ಳೋದು ಏರ್ಲೈನ್ಸ್. ಇದು ಮ್ಯಾನೇಜ್ಮೆಂಟ್, ಏರ್ ಇಂಡಿಯಾ ಇರ್ಬೋದು, ಸ್ಪೈಸ್ ಜೆಟ್ ಇರ್ಬೋದು ಅಥವಾ ಇಂಡಿಗೋ ಇರ್ಬೋದು, ಅವ್ರು ನೋಡ್ಕೋತಾರೆ, ಅದು ಅವ್ರ ಮ್ಯಾನೇಜ್ಮೆಂಟ್. ಏರ್ಪೋರ್ಟ್, ಮಂಗಳೂರು ಏರ್ಪೋರ್ಟಿನ ರನ್ವೇ, ಮಂಗಳೂರು ಏರ್ಪೋರ್ಟಿನ ಟ್ಯಾಕ್ಸಿವೇ, ಮಂಗಳೂರು ಏರ್ಪೋರ್ಟಿನ ಟರ್ಮಿನಲ್ ಬಿಲ್ಡಿಂಗು, ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಮಾರ್ಕಿಂಗ್ಸು, ಇದಕ್ಕೆ ಸಿಕ್ಕಿರ್ತಕ್ಕಂಥ ಲೈಸೆನ್ಸು, ಇವುಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಕಡೆಯಿಂದಲೇ ಮಾತಾಡಬೇಕಾಗತ್ತೆ. ನಾನು ಮಾತಾಡ್ತಾ ಇರೋದು ನನ್ನ ಒಂದು ಹಳೆಯ ಏನೊಂದು ಅನುಭವ. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ನಾನೇನು ಏರ್ಪೋರ್ಟ್ ಡೈರೆಕ್ಟರ್ ಆಗಿದ್ದೆ, ಆ ಅನುಭವದ ಬಗ್ಗೆ ಮಾತಾಡ್ತಾ ಇರೋದು. ನಾವು ಒಂದು ರನ್ವೇಯನ್ನು ಕೊಡಬೇಕಾದ್ರೆ, ಅದಕ್ಕೆ ಲೈಸೆನ್ಸ್ ಸಿಗಬೇಕಾದ್ರೆ DGCA ಈಗ ಕ್ಲಿಯರ್ ಆಗಿ ಸ್ಟ್ರಿಂಜೆಂಟ್ ಇನ್ಸ್ಟ್ರಕ್ಷನ್ಸ್ ಅನ್ನ ಇಶ್ಯೂ ಮಾಡಿದೆ. ಅದು ಆ ಒಂದು ಲೈಸೆನ್ಸ್ ಇಲ್ಲದೆ ಇದ್ರೆ ನಾವು ಇಲ್ಲಿ ಏರ್ಪೋರ್ಟ್ ನಲ್ಲಿ ಯಾವ ವಿಮಾನವನ್ನು ಇಳಿಸೋದಿಕ್ಕೆ ಆಗೋದಿಲ್ಲ. ಹಾಗಿರುವ ಹೊತ್ತಿಗೆ ಏರ್ಪೋರ್ಟ್ಗೆ ಕೊಡಬೇಕಾಗಿರ್ತಕ್ಕಂಥ ಏನೇನು ಅಲ್ಲಿ ಮಾರ್ಕಿಂಗ್ಸ್ ಇದೆ, ಫೆಸಿಲಿಟೀಸ್ ಇದೆ, ನ್ಯಾವಿಗೇಷನ್ ಫೆಸಿಲಿಟೀಸ್ ಇದೆ, ಕಮ್ಯುನಿಕೇಷನ್ ಫೆಸಿಲಿಟೀಸ್ ಇದೆ, ರನ್ವೇ ಏನು ಅಲ್ಲಿ ಇರಬೇಕು, ಅವೆಲ್ಲದನ್ನು ಅವ್ರು ಚೆಕ್ ಮಾಡಿಯೇ DGCA ಇದಕ್ಕೆ ಲೈಸೆನ್ಸ್ ಕೊಡೋದು. ಹಾಗಿರೋದ್ರಿಂದ ನಾನು ಮಂಗಳೂರು ಏರ್ಪೋರ್ಟ್ ಬಗ್ಗೆ ಮಾತಾಡುವಾಗ ನನಗೆ ಬಹಳ ಸಮಾಧಾನವಾಗಿ ನಾನು ಇಲ್ಲಿ ಯಾವ ಏರ್ಕ್ರಾಫ್ಟ್ ಆಪರೇಟ್ ಆಗ್ತಾ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಫೆಸಿಲಿಟೀಸು ಇದೆ. ಅಕಸ್ಮಾತ್ ಮಾರ್ಕಿಂಗ್ಸ್ಗಳು ಕೊಟ್ಟಿರೋದ್ರಲ್ಲಿ ಅಕಸ್ಮಾತ್ ಏನಾದರೂ ಅಳಿಸಿ ಹೋಗಿದ್ರೆ ಅಥವಾ ರನ್ವೇನಲ್ಲಿ ಸ್ಟ್ರೆಂತ್ ಏನಾದರೂ ಕಡಿಮೆ ಆಗಿದ್ರೆ ಅವುಗಳನ್ನು ಪ್ರತಿ ವರ್ಷನೂ ಚೆಕ್ ಮಾಡಬೇಕು. ಅದರಲ್ಲಿ ರಬ್ಬರೈಸೇಷನ್ ಅಂತ ಹೇಳಿ ಏನೊಂದು ವಿಮಾನ ಇಳಿದು ಟೈರ್ಗಳೆಲ್ಲ ಸವದು ರನ್ವೇಗೆ ಏನಾದರೂ ಅಂಟ್ಕೊಂಡಿದ್ರೆ ಅದನ್ನ ಫ್ರಿಕ್ಷನ್ ಟೆಸ್ಟ್ ಮಾಡೋದ್ರ ಮೂಲಕ ಇದ್ರ ಸ್ಟ್ರೆಂತ್ ಏನು ಅಂತ ನೋಡ್ತಾರೆ. ಆ ರಬ್ಬರ್ಗಳನ್ನ ರಿಮೂವ್ ಮಾಡೋದಕ್ಕೆ ನಾವು ಪ್ರಯತ್ನ ಅದೆಲ್ಲ ಮಾಡ್ತೀವಿ. ಹಾಗೇನಾದರೂ ಆಗಿದೆಯಾ ಅಂತ ಅನ್ನೋದನ್ನ ನೋಡ್ಬೇಕಾಗುತ್ತೆ ಹೊರತು ಅವಾಗ ಟ್ಯಾಕ್ಸಿವೇನಲ್ಲಿ ಇದು ಏರ್ಕ್ರಾಫ್ಟ್ ಟರ್ನ್ ಆಗೋ ಹೊತ್ತಿಗೆ ಯಾವ ತರ ಎಷ್ಟು ಸ್ಪೀಡ್ ಇರಬೇಕು, ಅದು ಟೈಪ್ C ಏರ್ಕ್ರಾಫ್ಟ್, ಹಾಗಿರೋ ಹೊತ್ತಿಗೆ ಅದರ ಸ್ಪೀಡು ಇಲ್ಲಿ ಇಳಿಯೋ ಹೊತ್ತಿಗೆ 91 to 121 ನಾಟ್ಸ್ ಇರಬೇಕು, ನಾಟಿಕಲ್ ಮೈಲ್ಸ್ ಇರಬೇಕು ಅಂತ ಇರುತ್ತೆ. ಅಕಸ್ಮಾತ್ ಅವನು 1000 ಅಡಿನಲ್ಲಿ ಹಿಡಿದು ಟ್ಯಾಕ್ಸಿವೇ ವರೆಗೆ ಬರೋ ಹೊತ್ತಿಗೆ ಅವನ ಸ್ಪೀಡ್ ಕಡಿಮೆ ಆಗುತ್ತೆ. ದೆನ್ ಹಿ ಕ್ಯಾನ್ ಟರ್ನ್. ಈಗ ಏನಾದ್ರೂ ಅವನು 2000 ಅಡಿನಲ್ಲಿ ಇಳಿದು ಮುಂದಕ್ಕೆ ಹೋಗುವಾಗ ಆ ಸ್ಪೀಡ್ ಇನ್ನೂ ಕಡಿಮೆ ಆಗಿರೋದಿಲ್ಲ. ಅವಾಗ ಅವನು 30 ಡಿಗ್ರಿನೋ 45 ಡಿಗ್ರಿನೋ ಟರ್ನ್ ತಗೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅವನು ಪೈಲಟ್ ಆದವನು 90 ಡಿಗ್ರಿಗೆ ಬಂದು ಅವನು ನಮ್ಮ ಇದು ಏನೊಂದು ಟ್ಯಾಕ್ಸಿವೇ ಇದೆ ಅಲ್ಲಿಗೆ ತಿರುಗಬೇಕಾಗತ್ತೆ. ಯಾಕೆಂದ್ರೆ ನಮ್ಮಲ್ಲಿರ್ತಕ್ಕಂಥ ರನ್ವೇ ಸ್ಟ್ರೈಟ್ ಪರ್ಪೆಂಡಿಕ್ಯುಲರ್ ಟ್ಯಾಕ್ಸಿವೇ ಇರೋದು. ಆ ಪರ್ಪೆಂಡಿಕ್ಯುಲರ್ ಟ್ಯಾಕ್ಸಿವೇನಲ್ಲಿ ನೀವು 30 ಡಿಗ್ರಿ ಟರ್ನ್ ತಗೊಳ್ಳೋಕೆ ಸ್ವಲ್ಪ ನಿಮ್ಮ ಸ್ಪೀಡ್ ಕಡಿಮೆ ಇದ್ರೆ ಸಾಧ್ಯ. 45 ಡಿಗ್ರಿ ಟರ್ನ್ ಅನ್ನು ಸ್ವಲ್ಪ ಕಷ್ಟದಲ್ಲಿ ನೀವು ಮುಂದೆ ಬಂದು ತಗೋಬೇಕು. ಅವನಿಗೆ ಆ ಪೈಲಟ್ ಏನಾದ್ರೂ ಅವತ್ತಿನ ದಿವಸ ಸ್ವಲ್ಪ ಸ್ಪೀಡ್ ಅಲ್ಲಿ ಇದ್ರೆ, ಅರ್ಜೆಂಟ್ ನಲ್ಲಿ ಇದ್ರೆ, ಅವಾಗ ಏನಾಗುತ್ತೆ, ಆ ಟರ್ನ್ ತಗೊಂಡಿದ್ರೆ ಈ ತರದ ಒಂದು ಇನ್ಸಿಡೆಂಟ್ ಆಗೋದಕ್ಕೆ ಸಾಧ್ಯತೆ ಇದೆ. ಅದು ಆ ತರ ಆಗಿದೆ ಅಂತ ನಾನು ಹೇಳೋದಿಲ್ಲ. ಯಾವ ತರ ಆಗಿದೆ, ಅದೇನಾದ್ರೂ ಬೇರೆ ಏನಾದ್ರೂ ಟೆಕ್ನಿಕಲ್ ತೊಂದರೆಗಳಿದೆಯೋ ನಮಗೆ ಗೊತ್ತಿಲ್ಲ. ಆದ್ರೆ ಅದನ್ನ DGCA ಎನ್ಕ್ವೈರಿ ಮಾಡುತ್ತೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನವರು ಅವ್ರು ಬಂದು ಕಂಡಕ್ಟ್ ಮಾಡ್ತಾರೆ. ಸೊ ಅದು ಅವ್ರಿಗೆ ಬಿಟ್ಟಿರೋದು. ಆದ್ರೆ ಏರ್ಪೋರ್ಟಿನ ಬಗ್ಗೆ ನೀವೇನಾದ್ರೂ ಕಂಪ್ಲೇಂಟ್ ಹೇಳೋದಾದ್ರೆ, ಇದು ನನಗೇನಪ್ಪಾ ಅಂದ್ರೆ ಮಂಗಳೂರು ಏರ್ಪೋರ್ಟಿನ ಒಂದು ಬ್ರ್ಯಾಂಡಿಂಗ್ ಏನಾಗ್ತಾ ಇದೆ ಅದು ತಪ್ಪು ಕಲ್ಪನೆಯಿಂದ ಆಗ್ತಾ ಇದೆ. ನೀವು ಬ್ರ್ಯಾಂಡ್ ಏರ್ಪೋರ್ಟ್ ಅಂತ, ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅಂತ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಏರ್ಪೋರ್ಟ್ಗೆ ಏನ್ ತೊಂದರೆ ಇದೆ ಅಂತ ಅನ್ನೋದನ್ನ ಹೇಳೋದಕ್ಕೆ ನೀವು ಸುಮ್ಮನೆ ಏನೋ ಒಂದು ಕಲ್ಪಿತ ಕಲ್ಪನೆಗಳನ್ನ ತೂರಿಬಿಟ್ಟು ನಮ್ಮ ಮಂಗಳೂರು ಏರ್ಪೋರ್ಟ್ಗೆ ಬ್ಯಾಡ್ ನೇಮ್ ಕೊಡ್ತಾ ಇದ್ದೀರಿ ಅಂತಕ್ಕಂಥ ಒಂದು ಭಾವನೆ ನನಗೆ ಬರ್ತಾ ಇದೆ. ಎಸ್ ಸರ್, ಆಗಿದೆ ಪ್ರಶ್ನೆ ಇರೋದು ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಏನಾದ್ರು ಸುರಕ್ಷತೆ ಬಗ್ಗೆ ಏನಾದ್ರು ವ್ಯತ್ಯಾಸ ಅಥವಾ? ಇಲ್ವೇ ಇಲ್ಲ ಸರ್. ಇಲ್ಲಿ ಬರ್ತಕ್ಕಂಥ ವಿಮಾನ ಇದು ಟೈಪ್ ಏನೋ, ಟೈಪ್ ಬಿನೋ, ಟೈಪ್ ಸಿನೋ, ಟೈಪ್ ಡಿನೋ. ಬಾಂಬೆನಲ್ಲಿ ಟೈಪ್ ಡಿ ವಿಮಾನ ಬರುತ್ತೆ, ಟೈಪ್ ಇ ವಿಮಾನಗಳು ಬರುತ್ತೆ. ಏನೋ ಒಂದು ಆ ತರದ ವಿಮಾನಗಳು ಬಂದಾಗ ಮಂಗಳೂರಿನಲ್ಲಿ ನಾವು ಟೈಪ್ ಸಿಗಿಂತ ಮುಂದಕ್ಕೆ ಬಿರೋದೇ ಇಲ್ಲ. ಬೋಯಿಂಗ್ 737-800 ವಿಮಾನಗಳ ನಂತರ ಇಲ್ಲಿ ಯಾವುದೇ ಏರ್ಕ್ರಾಫ್ಟ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಟೈಪ್ ಏರ್ಕ್ರಾಫ್ಟ್ ಅನ್ನು ಮಾತ್ರ ಮಂಗಳೂರಿಗೆ ಪರ್ಮಿಟ್ ಮಾಡಿದ್ದಾರೆ. ಇವಾಗ ಕಣ್ಣೂರಿನಲ್ಲಿ ಏರ್ಪೋರ್ಟ್ ಬಂದಿದೆ, ಅಲ್ಲಿ ಸ್ವಲ್ಪ ಇದಕ್ಕಿಂತ ದೊಡ್ಡ ವಿಮಾನ ಆಪರೇಟ್ ಆಗೋದಕ್ಕೆ ಸಾಧ್ಯತೆ ಇದೆ. ಮಂಗಳೂರಿನಲ್ಲಿ ದೊಡ್ಡ ವಿಮಾನ ಬರಕ್ ಆಗಲ್ಲ, ಯಾಕೆಂದ್ರೆ ನಾವು ರನ್ವೇ ಲೆಂತ್ ಅನ್ನ ಎಕ್ಸ್ಟೆಂಡ್ ಮಾಡಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ 2450 ಮೀಟರ್ ಏನಿದೆ ಅದು ಇಲ್ಲಿ ಬರ್ತಕ್ಕಂಥ ವಿಮಾನಗಳಿಗೆ ಬೇಕಾದಷ್ಟು ಸಾಕು. ಅದಕ್ಕೆ ಏನೇನು ತೊಂದರೆ ಇಲ್ಲ. ಇದಕ್ಕೆ ನೀವು ಇನ್ನೇನೋ ಲೆಂತ್ ಎಕ್ಸ್ಟೆಂಡ್ ಮಾಡಬೇಕು ಹಾಗೆ ಹೀಗೆ ಈಗ ಬರ್ತಾ ಇರೋ ವಿಮಾನಗಳಿಗೆ ಬೇಕಾಗಿಲ್ಲ ಸ್ವಾಮಿ. ಓಕೆ, ಎಸ್, ಆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ವೀಕ್ಷಕರೊಬ್ಬರು ಹೇಳಿದ್ರು ಕಳೆದ ಬಾರಿ ಕಾಡುಕೋಣ ಒಂದು ಎಂಟ್ರಿ ಕೊಟ್ಟಿತ್ತು. ಆ ಬಗ್ಗೆ ನಾನು ಬರ್ತೀನಿ. ಒಂದು ಸಣ್ಣ ಬ್ರೇಕ್ ಅನ್ನು ಅನಿವಾರ್ಯವಾಗಿ ತೆಗೆದುಕೊಳ್ಳಲೇಬೇಕು. ಬ್ರೇಕಿನ ಬಳಿಕ ಇನ್ನಷ್ಟು ವಿಚಾರಗಳನ್ನು ವಾಸುದೇವ್ ಸರ್ ನಮಗೆ ಹಂಚಿಕೊಳ್ತಾರೆ ಒಂದು ಪುಟ್ಟ ವಿರಾಮದ ಬಳಿಕ.
ಡೈರೆಡ್ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಬ್ರೇಕಿನ ನಂತರ ಅದೇ ವಿಚಾರವನ್ನು ಮುಂದುವರಿಸಿಕೊಂಡು ಹೇಳ್ತಾ ಇದ್ದೇವೆ. ಮಂಗಳೂರಿನ ಬ್ರ್ಯಾಂಡ್ ಮಂಗಳೂರು ಎನ್ನುವಂಥ ಕಲ್ಪನೆಗೆ ಬಹುಶಃ ಈ ಘಟನೆಗಳು ಒಂದಿಷ್ಟು ಡ್ಯಾಮೇಜ್ ಕೊಡಬಹುದು. ಯಾಕಂತ ಹೇಳಿದ್ರೆ ಅದು ಆ ರೀತಿಯಲ್ಲಿ ಅದನ್ನು ಬಿಂಬಿಸುವಂಥ ಪ್ರಯತ್ನ ಆಗ್ತಾ ಉಂಟು. ಆದರೆ ವಾಸುದೇವ್ ಸರ್ ಹೇಳೋ ಪ್ರಕಾರ ಯಾವುದೇ ರೀತಿಯಲ್ಲಿ ಇದು ಅಂಥ ದೊಡ್ಡ ಘಟನೆಯಾಗಿ ಬೇರೆ ದೇಶಗಳಿಗೆ ಅಥವಾ ಬೇರೆ ಭಾಗಗಳಿಗೆ ಅದು ಅನಿಸ್ತಾ ಇದೆ. ಯಾಕಂದರೆ ನಾವು ಇದನ್ನು ಹಾಗೆ ಫೋಕಸ್ ಮಾಡ್ತಾ ಇದ್ದೇವೆ, ಆದರೆ ನಿಜಕ್ಕೂ ಹಾಗೆ ಅಲ್ಲ ಅಂತೇಳಿ. ಸೊ ನಿಮಗೆ ತುಂಬ ಮೈನ್ಯೂಟ್ ವಿಚಾರ ಅಂತ ಅನಿಸ್ತಾ ಉಂಟು ಸರ್, ಅಥವಾ ಇದು ಒಂದಿಷ್ಟು ರಿಸ್ಕ್ ಇದ್ರೆ ಏನೋ ಒಂದು ಆಗ್ತಿತ್ತು ಅಂತೇಳಿ ನಿಮ್ಮ ಒಳ ಮನಸ್ಸು ಹೇಳ್ತಾ ಇರ್ತದೆ? ಸರ್, ಎಲ್ಲಾದ್ರೂ ನೀವು ವಿಮಾನದಲ್ಲಿ ಕೂತ್ಕೊಳ್ಳಿ, ಬಸ್ಸಲ್ಲಿ ಕೂತ್ಕೊಳ್ಳಿ, ಟ್ರೈನಲ್ಲಿ ಕೂತ್ಕೊಳ್ಳಿ, ಏನಾದರೂ ಆಕ್ಸಿಡೆಂಟ್ ಆಗ್ತಾವಲ್ಲ. ನೀವು ಟ್ರೈನಲ್ಲಿ ಆಕ್ಸಿಡೆಂಟ್ ಆದರೆ, ಬಸ್ಸಲ್ಲಿ ಆಕ್ಸಿಡೆಂಟ್ ಆದರೆ ಇಷ್ಟರ ಮಟ್ಟಿಗೆ ನೀವು ತಲೆಯನ್ನು ಉಪಯೋಗಿಸೋದೇ ಇಲ್ಲ. ವಿಮಾನ ನಿಲ್ದಾಣದಲ್ಲಿ ಏನಾದ್ರು ಆದ ತಕ್ಷಣ ಓಹೋ ದೊಡ್ಡ ಭಯಂಕರ ಮಂಗಳೂರು ವಿಮಾನ ನಿಲ್ದಾಣ ಬಹಳ ಒಂದು ಡೇಂಜರಸ್ ವಿಮಾನ ನಿಲ್ದಾಣ ಅಂತ ಪ್ರತಿಬಿಂಬಿಸುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ವಿಮಾನ ನಿಲ್ದಾಣದಲ್ಲಿ ಬರ್ತಾ ಇಷ್ಟೊಂದು ಸಾವಿರಾರು ವಿಮಾನಗಳು ಇಲ್ಲಿವರೆಗೂ ಬಂದು ಹೋಗಿರ್ಬೋದು. ಎಷ್ಟು ಈ ಥರದ ಇನ್ಸಿಡೆಂಟ್ ಆಗಿದೆ ಸ್ವಾಮಿ. 1-2 ಇನ್ಸಿಡೆಂಟನ್ನು ನಾವು ಬ್ಲೋನ್ ಅಪ್ ಮಾಡಿ ಅದನ್ನು ಬೂದಗನ್ನಡಿಲಿ ನೋಡಿ ಹೀಗಾಯಿತು ಹಾಗಾಯಿತು ಅಂತ ಪ್ರಚಾರ ಕೊಡ್ತಾ ಇದ್ದೀವಿ. ಇದರ ಅಗತ್ಯ ಇಲ್ಲ. ಕೊಚ್ಚಿನ್ನಲ್ಲೂ ಇದೇ ಥರದ ಒಂದು ಇನ್ಸಿಡೆಂಟ್ಗಳಾಯಿತು. ಅಲ್ಲಿರೋ ಪೇಪರ್ಗಳಾಗಲಿ ಯಾರೇ ಆಗಲಿ ಇದನ್ನು ಅಷ್ಟೊಂದು ವಿಪರೀತವಾಗಿ ಬಿಂಬಿಸಲಿಲ್ಲ. ಅವರಿಗೆ ಅವರ ವಿಮಾನ ನಿಲ್ದಾಣ, ಅವರ ಒಂದು ಏನೇನು ಫೆಸಿಲಿಟೀಸ್ ಇದೆ ಅದ್ರ ಬಗ್ಗೆ ಏನೋ ಒಂದು ಮಮತೆ. ನಮ್ಮಲ್ಲಿ ಜನಗಳಿಗೆ ಇಷ್ಟೊಂದು ನಿರ್ಮಮತೆ ಯಾಕೆ? ನಮ್ಮ ಏರ್ಪೋರ್ಟು, ನಮ್ಮ ರೈಲ್ವೆ ನಿಲ್ದಾಣ, ನಮ್ಮ ಬಸ್ ಸ್ಟ್ಯಾಂಡು, ನಮ್ಮ ರೋಡ್ಗಳು ಅಂತ ಅದೇ ಥರದೊಂದು ಮಮತೆನೂ ನಮ್ಮ ಜನಗಳಿಗೆ ಇರಬೇಕೇನೋ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಅಷ್ಟೊಂದು ನಾವು ಭಯಂಕರವಾಗಿ ಈ ಒಂದು ಇನ್ಸಿಡೆಂಟನ್ನು ನಾವು ಬಿಂಬಿಸಬೇಕಾಗಿಲ್ಲ. ಆದರೂ ಸರ್, ಅದರಲ್ಲಿ ಹೇಳಿದ ಪ್ರಕಾರ 20 ಅಡಿ ಒಂದಿಷ್ಟು ಮುಂದಕ್ಕೆ ಹೋದ್ರೆ 183 ಜನ ಕೂಡ ಸರ್ ನಿಮಗೆ ವಿಮಾನ ನಿಲ್ದಾಣ ಕೊಟ್ಟಿರೋ ಜಾಗನಾದರೂ ಎಷ್ಟು ಸ್ವಾಮಿ? 500 ಮೀಟರ್ ಆಗಲ್ಲ. 500 ಮೀಟರ್ ಅಗಲದಲ್ಲಿ ರನ್ವೇಗೆನೆ ನೀವು 300 ಮೀಟರ್ ಉಪಯೋಗಿಸ್ಕೊಂಡಿದ್ದೀರಾ ಬೇಸಿಕ್ ಸ್ಟ್ರಿಪ್ಪು. ಟ್ಯಾಕ್ಸಿ ವೇಗೆ ಕೊಡೋದು 38 ಮೀಟ್ರು. 38 ಮೀಟ್ರಿಂದ ಸ್ವಲ್ಪ ಆಚೆ ಕಡೆ ಹೋದರೆ ನಿಮಗಿರೋದು ಅನ್ಪೇವ್ಡ್ ಏರಿಯಾ. ಹಾಗಂತ ಇರೋದಕ್ಕೆ ಅದು ಚರಂಡಿನಲ್ಲಿ ಅಕಸ್ಮಾತ್ ಸ್ಪೀಡಿಂದ ಆದರೆ ನೀವು ಎಲ್ಲಿಗೆ ಹೋಗ್ತೀರಾ ಅದಂತ ವಿಮಾನ ಅಂತ ಯೋಚನೆ ಮಾಡಿದರೆ ಅದು ಹೋಗೋದು ಕಚ್ಚಾಗೆ. ಆದರೆ ಅದು ಆಕ್ಸಿಡೆಂಟು ಆಗಿರೋ ಜಾಗಕ್ಕೆ ಹೋಗ್ತಾ ಇತ್ತು ಅಂತ ನಾವು ಬರೇ ಆ ಊಹೆಗಳಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸ್ಬಿಟ್ಟಿದ್ದೀವಿ ಸ್ವಾಮಿ. ಹಾಗಿಲ್ಲ. ಆ ಥರ ನೀವು ಇಳಿಯೋ ಹೊತ್ತಿಗೆ ನೀವು ವ್ಯಾಲಿ ಮೇಲಿಂದ ಇಳಿತೀರಾ, ಅಲ್ಲೇ ಆಕ್ಸಿಡೆಂಟ್ ಆಗ್ಬೋದಲ್ಲ. ಅದು ರನ್ವೇ ಟಚ್ ಡೌನ್ ಆಗೋದಕ್ಕೆ ಮುಂಚೆನೆ ಅಲ್ಲಿ ಹಿಂದ್ಗಡೆ ಕುದುರೆಮುಖ ಹಿಲ್ ಇದೆ, 6207 ಅಡಿ ಇದ್ದು, ಅಲ್ಲಿಗೇನಾದ್ರು ತಾಗ್ಬೋದಲ್ಲ. ಹಾಗೆಲ್ಲ ನಾವು ಆಲೋಚನೆ ಮಾಡೋಕ್ಕಾಗಲ್ಲ ಸ್ವಾಮಿ. ವಿಮಾನ ನಿಲ್ದಾಣ ವಿಮಾನ ಅಂತಂದಾಗ ಯಾವುದೋ ಒಂದು ಎತ್ತರಕ್ಕೆ ಹೋಗುತ್ತೆ, ಅಲ್ಲಿ ಯಾವುದೋ ಒಂದು ಆಬ್ಸ್ಟಕಲ್ಸ್ ಇದೆ. ಆಬ್ಸ್ಟಕಲ್ಸ್ ಬಗ್ಗೆ ನಮ್ಮಲ್ಲಿ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಅನ್ನ ಏರ್ ಟ್ರಾಫಿಕ್ ಕಂಟ್ರೋಲ್ನಲ್ಲಿ ಕೊಟ್ಟಿದ್ದಾರೆ. ಆ ಹೈಟ್ಗಳನ್ನ ನೋಡಿಕೊಂಡು ವಿಮಾನದ ಪೈಲಟ್ಟು ಅಲ್ಲಿ ಎಲ್ಲಿ ಇಳಿಬೇಕು, ಎಷ್ಟು ಎತ್ತರ ಇಳಿಬೇಕು ಅಂತ ಅನ್ನೋದನ್ನ ನಾವು ಡಿಟರ್ಮಿನ್ ಮಾಡಿ ಕೊಟ್ಟುಬಿಟ್ಟಿದ್ದೀವಿ. ಈಗ ಅವನು ಕುದುರೆಮುಖ ಹಿಲ್ ಬಂದಾಗ ಅವನಿಗೆ ನಾವು 7300 ಅಡಿಗೆ ಮಾತ್ರ ಇಳಿಸೋದು. ಯಾಕೆಂದ್ರೆ ಅಲ್ಲಿ ಕುದುರೆಮುಖದ ಹಿಲ್ಲಿಂದ ಎತ್ತರ 6207 ಅಡಿ. ಸೊ ನಾವೇನ್ ಮಾಡ್ತೀವಿ, 1000 ಅಡಿ ಅವನಿಗೆ ಸಪರೇಷನ್ ಇದೆ. ಹಾಗಂತ ಹೇಳಿ ಅವನೆಲ್ಲ ನಾನು ಅಲ್ಲಿ 6207 ಅಡಿಗೆ ಇಳಿದ್ರೆ ಅವನು ಕುದುರೆಮುಖ ಹೀಲಿಗೆ ಹೊಡಿತಾನೆ. ಆದ್ರಿಂದ ಅಲ್ಲಿ ಕ್ಲಿಯರೆನ್ಸ್ ನೀವು ಹಾಗೆ ಯಾಕೆ ಕೊಟ್ಟಿದ್ದೀರಿ ಹೇಳಕ್ಕಾಗಲ್ಲ ಸರ್. ಎಲ್ಲ ಕಡೆನಲ್ಲೂ ಸಪರೇಷನ್ ಲಿಮಿಟ್ಗಳನ್ನು ಕೊಟ್ಟಾಗಿದೆ. ಅಷ್ಟಕ್ಕೆ ಮಾತ್ರ ಅವನು ಇಳಿಯೋದಕ್ಕೆ ಅವನಿಗೆ ಪರ್ಮಿಷನ್ ಇದೆ. ಅದಕ್ಕಿಂತ ಅವ್ನು ಕೆಳಗಡೆ ಇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಹಾಗಾದ್ರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಳಿಯುವಂಥ ಪೈಲಟ್ಗಳಿಗೆ ಮತ್ತೆ ಬೇರೆ ಕಡೆ ಆಪರೇಟ್ ಮಾಡುವಂಥ ಪೈಲಟ್ಗಳಿಗೆ ಸ್ವಲ್ಪ ಟ್ರೈನಿಂಗ್ ಹೆಚ್ಚುವರಿ ಹೆಚ್ಚು ಕೊಡಬೇಕಾಗ್ಬೋದು ಸರ್. ಇಲ್ಲಿ ಏನು ಟೇಬಲ್ ಟಾಪ್ ರನ್ವೇ ಅಂತ ಹೇಳಿ ನೀವು ಹೆಸರು ಕೊಡ್ತಾ ಇದ್ದೀರಿ, ಗುಡ್ಡದ ಮೇಲಿರೋ ರನ್ವೇ. ಕ್ಯಾಲಿಕಟ್ನಲ್ಲೂ ಇದೆ, ಕಣ್ಣೂರಿನಲ್ಲೂ ಇದೆ, ಲೇನಲ್ಲೂ ಇದೆ, ಎಲ್ಲ ಕಡೆನಲ್ಲೂ ಇದೆ. ಆ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಇಳಿಯೋದಕ್ಕೆ ಮುಂಚೆ ಅಲ್ಲಿ ಅವನಿಗೆ ವ್ಯಾಲಿ ವಿಂಡ್ಸ್ ಅಂತ ಸಿಕ್ಕುತ್ತೆ. ಗುಡ್ಡದ ಮೇಲೆ ಇರೋದ್ರಿಂದ ಗುಡ್ಡದ ಪಕ್ಕದಲ್ಲಿರೋದು ಕಣಿವೆನಲ್ಲಿ ಗಾಳಿ ಅವನಿಗೆ ಅಲ್ಲಿ ರನ್ವೇ ಪಕ್ಕದಲ್ಲಿ ಏನೋ ಪುಷ್ ಮಾಡುತ್ತೆ ಮೇಲಕ್ಕೆ. ಇವನು ವಿಮಾನದಿಂದ ಇಳಿಯೋ ಹೊತ್ತಿಗೆ ಅವನು ಪುಷ್ ಮಾಡೋ ಹೊತ್ತಿಗೆ ಇವನು ಸ್ಪೆಷಲ್ ಆಗಿ ಆ ಒಂದು ಬ್ರೇಕ್ಗಳನ್ನು ಯಾವ ಥರ ಎಷ್ಟು ಮಟ್ಟಿಗೆ ಒತ್ತಬೇಕು ಅಂತ ಅನ್ನೋದನ್ನ ಅವನಿಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಹಾಗಿದ್ರೆ ಮಾತ್ರ ಅಂಥವ್ರನ್ನ ಮಾತ್ರ ಮಂಗಳೂರಿಗೆ ಪರ್ಮಿಷನ್ ಕೊಡ್ತಾರೆ, ಏರ್ಕ್ರಾಫ್ಟ್ ಅನ್ನು ಆಪರೇಟ್ ಮಾಡ್ಬೋದು. ಅವರಿಗೆ ಆ ಟ್ರೈನಿಂಗ್ ಇಲ್ದಿದ್ರೆ ಮಂಗಳೂರಿಗೆ ಅವರೆಲ್ಲ ಆಪರೇಟ್ ಮಾಡೋದಕ್ಕೆ ಆಗಲ್ಲ. ಒಂದು ಸ್ಪೆಷಲ್ ಕ್ಯಾಟಗರಿ ಆಫ್ ಪೈಲಟ್ಸ್ ದೇ ವಿಲ್ ಬಿ ಓನ್ಲಿ ಆಪರೇಟಿಂಗ್ ಟು ಮ್ಯಾಂಗ್ಳೂರ್ ಏರ್ಪೋರ್ಟ್. ಹಾಗಾದ್ರೆ ಏನೋ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದು ಪೈಲಟ್ಗಳ
ಇದು ಕರ್ತವ್ಯದಲ್ಲಿ ಹೆಚ್ಚು ಕಡಿಮೆ ಆಗಿಯೇ ಆಗುದು ವಿನಃ ನಮ್ಮ ವಿಮಾನ ನಿಲ್ದಾಣಗಳು ಸರಿ ಇದೆ ಅಂತ ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ ವಿಮಾನ ನಿಲ್ದಾಣದಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ನಾನು ಎಲ್ಲಾ ನಿಮಿಷದಲ್ಲೂ ಎಲ್ಲಾ ದಿವಸಗಳಲ್ಲೂ ಇದೆ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಹೋಗಲ್ಲ. ಆದ್ರೆ ಇಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಫೆಸಿಲಿಟೀಸ್ ನಲ್ಲಿ ಕಡಿಮೆ ಆದ್ರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಮೆಷಿನರಿ ಇದೆ. ಪ್ರತಿ ತಿಂಗಳು ಅದನ್ನ ಮಾರ್ಕಿಂಗ್ ಮಾಡಬೇಕು ಅಂದ್ರೆ ಮಾರ್ಕಿಂಗ್ ಮಾಡ್ತಾರೆ. ಅಕಸ್ಮಾತ್ ಅಲ್ಲಿ ಏನಾದ್ರು ರಬ್ಬರ್ ಈ ಟೈರ್ ಇಂದ ಸೌದು ಏನಾದ್ರು ಟೈರ್ ಅಲ್ಲಿ ಏನಾದ್ರು ಸೌದು ಅಲ್ಲಿ ಅಂಟ್ಕೊಂಡಿದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ಹೆಚ್ಚು ಕಡಿಮೆ ಅರ್ಧ ದಿವಸ ಒಂದು ದಿವಸ ಏನಾದ್ರು ವ್ಯತ್ಯಾಸ ಆಗ್ಬೋದೇ ಹೊರತು ಅದೆಲ್ಲ ನೀವು ಹೆದರ್ಕೊಳ್ಳುವಂತ ಪರಿಸ್ಥಿತಿ ಏನು ನಿರ್ಮಾಣ ಆಗೋದಿಲ್ಲ. ಹಾಗೆಂದ್ರೆ ಆದ್ರೆ DGCA ನಮ್ಮ ಲೈಸೆನ್ಸ್ ಅನ್ನ ವಿಡ್ರಾ ಮಾಡುತ್ತೆ. ಏರ್ಪೋರ್ಟ್ ಡೈರೆಕ್ಟರ್ ಆಗಿರೋರಿಗೆ ಈ ಒಂದು ಹೆದರಿಕೆ ಇದ್ದೇ ಇರುತ್ತೆ. ಏರ್ಪೋರ್ಟ್ ನಲ್ಲಿ ಆಪರೇಟ್ ಮಾಡ್ತಕ್ಕಂಥ ಪ್ರತಿಯೊಂದು ಡಿಸಿಪ್ಲಿನ್ ಹೆಡ್ಗಳಿಗೆ ಅವ್ರದೇ ಆದಂಥ ಜವಾಬ್ದಾರಿನ ಕೊಟ್ಟಿದ್ದಾರೆ. ಏರ್ ಟ್ರಾಫಿಕ್ ಕಂಟ್ರೋಲ್ನವರು ಈ ಕೆಲಸ ಮಾಡಬೇಕು, CNS ನವರು ಕಮ್ಯುನಿಕೇಶನ್ ನ್ಯಾವಿಗೇಷನ್ ಸರ್ವಿಸ್ ಅಂಡ್ ಫೆಸಿಲಿಟಿ ಅವರು ರಡಾರ್ ಅನ್ನ ಸರಿಯಾಗಿ ನೋಡ್ಕೋಬೇಕು. ಆ ಒಂದು ಏನೊಂದು ಲಿಮಿಟ್ಸ್ ಇದೆ, ಆ ಲಿಮಿಟ್ಸ್ಗಿಂತ ಕೆಳಗಡೆ ಹೋದ್ರೆ ಅದು ಅವೈಲಬಲ್ ಇಲ್ಲ ಅಂತ ಹೇಳಿ ಇಮಿಡಿಯೇಟ್ ಆಗಿ ನೋಟಿಸಸ್ ಟು ಏರ್ಮನ್ ಅನ್ನ ತಗೊಂಡು ಇಡೀ ಪ್ರಪಂಚದ ಎಲ್ಲ ಏರ್ಪೋರ್ಟ್ಗಳಿಗೂ ಆ ಇನ್ಫಾರ್ಮೇಶನ್ ಹೋಗುತ್ತೆ. ಹಾಗಾಗಿ ಅವನು ಪೈಲಟ್ ಅಲ್ಲಿ ಬರೋಕ್ ಸಾಧ್ಯವೇ ಇಲ್ಲ. ಆ ಫೆಸಿಲಿಟಿ ಇಲ್ಲ ಅಂದ್ರೆ ಅವನಿಗೆ ವಿಮಾನದಲ್ಲಿ ಅದು ಇಲ್ಲ ಅಂದ್ರೆ ಅವ್ನು ಬರಕ್ಕಾಗಲ್ಲ ಅಂದ್ರೆ ಅವ್ನು ಬರಲೇಬಾರದು. ಈ ತರದ ಎಲ್ಲ ನಿಯಮಗಳು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ನಲ್ಲಿ ಸ್ಟ್ಯಾಂಡರ್ಡ್ಸ್ ಅಂಡ್ ರೆಕಮೆಂಡೆಡ್ ಪ್ರಾಕ್ಟೀಸಸ್ ಅಂತ ಇದೆ, ಸಾರ್ಪ್ಸ್ ಅಂತ ಹೇಳ್ತೀವಿ. ಆ ಸಾರ್ಪ್ಸ್ ಅನ್ನ ಪ್ರಕಾರನೇ ಅವರು ಆಪರೇಟ್ ಮಾಡಬೇಕು. ಏರ್ಕ್ರಾಫ್ಟ್ಗಳು ಬರಬೇಕು, ಏರ್ಪೋರ್ಟ್ ಹಾಗೆ ಮೇಂಟೈನ್ ಮಾಡಬೇಕು. ಮತ್ತೆ ಅದಲ್ದೇನೆ ಈ ಲೈಸೆನ್ಸಿಂಗ್ ಅನ್ನೋ ಒಂದು ಫೆಸಿಲಿಟಿ ಇದು ಏನೊಂದು ಮಾಡ್ಬಿಟ್ಟಿದ್ದಾರೆ ಇತ್ತೀಚೆಗೆ DGCAನವರು. ಆದ್ರಿಂದಾಗಿ ಎಲ್ಲರಿಗೂ ಅವರವರ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡದೇ ಇದ್ರೆ ಅವರಿಗೂ ಸಹ ತೊಂದರೆ ಇದೆ. ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಆಕ್ಷನ್ ತಗೊಳುತ್ತೆ. ಹೀಗಿರೋ ಹೊತ್ತಿಗೆ ಅಂದ್ರೆ ನಾನು ಉಳಿದಿರೋ ಗೌರ್ಮೆಂಟ್ ಆಫೀಸ್ಗಳ ಬಗ್ಗೆ ಎಲ್ಲ ಗೌರ್ಮೆಂಟ್ ಆಫೀಸ್ಗಳು ಹೀಗೆ ಕಟ್ಟಿ ಬರೀ ಸುಳ್ಳೆ ನೀವೇನೋ ಹೇಳ್ತೀರಿ ಅಂತ ನೀವು ಯಾರಾದ್ರೂ ಹೇಳ್ಬೋದು. ಹಾಗಿಲ್ಲ. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಏನಿದೆ, ಆ ಗೈಡೆನ್ಸ್ ಏನಿದೆ, ಅದು ಬಹುಶಃ ಉಳಿದಿರ್ತಕ್ಕಂಥ ಗೌರ್ಮೆಂಟ್ ಆಫೀಸ್ಗಳಲ್ಲಿರ್ತಕ್ಕಂಥ ಎಲ್ಲ ನಿಯಮಗಳಿಗಿಂತ ಒಂದು ಬೇರೆ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಸ್ ಅಪ್ಲೈ ಆಗುತ್ತೆ. ಮಿಲಿಟರಿ ನಂತರ ಆರ್ಮಿ, ಏರ್ಫೋರ್ಸು, ಈ ನೇವಿಯವರ ನಂತರ ಏನೊಂದು ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಇದೆ, ಅದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಂಥ ಆರ್ಗನೈಸೇಷನ್ಗಳಲ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಆಗ್ತದೆ. ಹಾಗೆ ನಾವು ಮಾಡದೇ ಇದ್ರೆ ವಿಮಾನಗಳು ಎಷ್ಟು ಆಕ್ಸಿಡೆಂಟ್ ಆಗಬೇಕಾಗಿತ್ತು. ಉಳಿದಿರ್ತಕ್ಕಂಥ ಗೌರ್ಮೆಂಟ್ ಆಫೀಸ್ಗಳ ತರ ಈ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಇಲ್ಲ. ಅದು ಆ ಥರ ಭಾವನೆಗಳಿದ್ದ ಪ್ಲೀಸ್ ರಿಮೂವ್ ಇಟ್ ಫ್ರಮ್ ಯುವರ್ ಮೈಂಡ್. ಆ ಥರ ಏರ್ಪೋರ್ಟ್ಸ್ಗಳು ಆಪರೇಟ್ ಆಗೋದೇ ಇಲ್ಲ. ಯಾಕೆಂದ್ರೆ ಪ್ರತಿನಿತ್ಯ ಏರ್ಕ್ರಾಫ್ಟ್ ಬಂದು ಹೋಗ್ತಕ್ಕಂಥ ಜಾಗದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆದರೆ 100 ಜನ ಸತ್ತು ಹೋಗ್ತಾರೆ. ಆ ಒಂದು ಸೇಫ್ಟಿ ಅದರಲ್ಲಿ ಬಿಲ್ಟ್ ಇನ್ ಆಗಿದೆ. ಸರ್, ಕಳೆದ ಬಾರಿ ಕೂಡ ಒಂದು ಕಾಡುಕೋಣ ಸಡನ್ ಆಗಿ ರನ್ವೇಯಲ್ಲಿ ಬಂತು, ಅದು ಒಂದಿಷ್ಟರ ಇಶ್ಯೂ ಆಗಿತ್ತು ಅಂತ ಒಂದು ಹಾಗೆ ಬರಲಿಕ್ಕೆ ಸಾಧ್ಯ ಇರುವಂತಹ ಒಂದು ಪ್ರದೇಶ ಅಲ್ಲ ಸರ್, ನೀವೇನು ಯೋಚನೆ ಮಾಡ್ತೀರಿ? ಇಟ್ ಈಸ್ ಓಪನ್ ಸ್ಕೈ. ಎಲ್ಲ ಕಡೆನಲ್ಲೂ ಹಕ್ಕಿಗಳು ಬರ್ತವೆ. ಎಲ್ಲ ಕಡೆನಲ್ಲೂ ನಾವು ಏರ್ಪೋರ್ಟ್ ಎಲ್ಲಿ ಮಾಡಿದ್ದೀವಿ, ನಾವು ಅದನ್ನ ಆಕ್ರಮಿಸಿರೋದು ಪ್ರಾಣಿಗಳ ಜಾಗನ, ಪ್ರಾಣಿಗಳಿರ್ತಕ್ಕಂಥ ಕಾಡನ್ನ ನಾವು ಏರ್ಪೋರ್ಟ್ಗಳು ಜಾಗ ತಕೊಂಡು ರನ್ವೇ ಮಾಡಿರೋದು. ಅಲ್ಲಿ ಕಾಡುಕೋಣ ಬರಬಾರ್ದು ಅಂತ ನೀವು ಅನ್ಕೊಳ್ಳೋದು ಇದೆಯಲ್ಲ, ಅದು ನಮ್ಗೇನೋ ಹೌದು ಮನುಷ್ಯರ ದೃಷ್ಟಿಯಿಂದ ಕರೆಕ್ಟು. ನಾವು ಅವ್ರ ಜಾಗದಲ್ಲಿ ಕೂತಿದ್ದೀವಿ. ಅವರು ಹಾವುಗಳು ಬರ್ತವೆ, ಕಾಡೆಮ್ಮೆಗಳು ಬರ್ತವೆ, ಕಾಡುಗೋಣಗಳು ಬರ್ತವೆ, ಹುಲಿ ಬರ್ತದೆ. ಆದ್ರೆ ಅದು ಒಂದ್ ನಿಮಿಷ ನಾ ಹೇಳ್ತೀನಿ, ಅದನ್ನ ಹೇಳೋದಕ್ಕೆ ಹೊರಟಿರೋದು. ಅಲ್ಲಿ ಏನಾಗುತ್ತೆ, ಈಗ ಅಹಮದಾಬಾದ್ ನಲ್ಲಿ ಈ ನೀಲ್ಗಾಯ್ ಅಂತ ಬರುತ್ತೆ, ಪಾಟ್ನಾ ಏರ್ಪೋರ್ಟ್ ಅಲ್ಲಿ ನೀಲ್ಗಾಯ್ ಅಂತ. ಅವು ಬಂದ್ಬಿಟ್ರೆ ಏನಿಲ್ಲ, ಹೇಳ್ದೆ ಕೇಳ್ದೆ ಆ ನದಿಯಿಂದ ಬಂದವು ವಿಮಾನ ನಿಲ್ದಾಣ ರನ್ವೇನಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಇದೆ ಓಡ್ತವೆ. ಅವ ವಿಮಾನ ಏನಾದ್ರು ನಾವು ಕ್ಲಿಯರ್ ಟು ಲ್ಯಾಂಡ್ ಅಂತ ಹೇಳಿದ್ರೆ ಆ ನೀಲ್ಗಾಯಿಗೆ ಜೊತೆಗೆ ಹೊಡೆದು ಈ ವಿಮಾನದ ಆಕ್ಸಿಡೆಂಟ್ ಆಗುತ್ತೆ. ನಾವು ಅವುಗಳನ್ನು ಚೇಸ್ ಮಾಡೋದಕ್ಕೆ ಬೇರೆ ಬೇರೆ ಮೆಥಡ್ಸ್ ಅನ್ನು ಉಪಯೋಗಿಸ್ತೀವಿ. ಹಾಗಾಗಿ ವಿಮಾನ ನಿಲ್ದಾಣದಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಬಾರ್ದು, ಆಗಿದೆ ಅಂತಂದ್ರೆ, ಇವುಗಳಿಂದ ಆಗಿದೆ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಮೆಕ್ಯಾನಿಸಮ್ ಅನ್ನ ನಾವು ಮಾಡಿಲ್ಲ. ಆ ಥರ ಆಗಿಲ್ಲ ಸ್ವಾಮಿ. ಎಲ್ಲುವೆ ಕಾಡ್ಕೋಣ ಬರುತ್ತೆ, ಕಾಡ್ಕೋಣ ಒಳಗಡೆ ಬಂದೇ ಬರುತ್ತೆ. ಯಾಕೆಂದ್ರೆ ಅವುಗಳು ಎಂಥ ಕಾಂಪೌಂಡ್ ಇದ್ರೂ ಹಾರ್ಕೊಂಡು ಬರ್ತವೆ. ಅವುಗಳನ್ನ ಚೇಸ್ ಮಾಡೋದಕ್ಕೆ ನಮ್ಮ ಟೀಮ್ಗಳು ಇದ್ದಾವೆ. ಕ್ಯಾಟಲ್ ಚೇಸಿಂಗ್ ಅಂತಲೂ ಇದೆ. ದನಗಳು ಬಿಡ್ತಾರೆ ಬಿಹಾರದ ಏರ್ಪೋರ್ಟ್ಗಳಲ್ಲಿ. ದನಗಳನ್ನ ಏರ್ಪೋರ್ಟ್ ನಲ್ಲಿ ಮೇಯಕ್ಕೆ ಬಿಡ್ತಾರೆ. ಯಾವಾಗ ವಿಮಾನ ಬರುತ್ತೆ ತಕ್ಷಣನೇ ಈ ದನಗಳು ವಿಮಾನದ ರನ್ವೇನ ಬಿಟ್ಟು ಹೊರಟೋಗ್ತವೆ. ನಮ್ಮ ಅದ್ಯಪಾಡಿನಲ್ಲಿ ನಾಯಿಗಳು ಕರೆಕ್ಟ್ ಆಗಿ ವಿಮಾನ ಬರ್ತಾ ಇದೆ ಬಾಂಬೆಯಿಂದ ಅಂತಂದ್ರೆ ಈ ಲೆಫ್ಟ್ ಇಂದ ರೈಟ್ ಗೆ ಅದ್ಯಪಾಡಿಯಿಂದ ಬಜ್ಪೆಗೆ ಬರ್ತಿದ್ವು. ಆಮೇಲೆ ವಿಮಾನ ನಿಲ್ದಾಣ ಅಲ್ಲಿಂದ ಊಟ ತಿಂಡಿ ಎಲ್ಲ ಮಾಡಿರ್ತಾರಲ್ಲ, ಬಿಸಾಕ್ತಿದ್ರಲ್ಲ, ಅದನ್ನು ತಿನ್ಕೊಂಡ್ಬಿಟ್ಟು ವಿಮಾನ ಹೊರಡೋತಿ ಸರಿಯಾಗಿ ನಾವು ಬಜ್ಪೆಯಿಂದ ಅದ್ಯಪಾಡಿಗೆ ಹೋಗ್ತವೆ.
ಈ ತರ ನಾಯಿಗಳು ಸಹ ನಮಗೆ ತೊಂದರೆ ಕೊಡ್ತಾ ಇದ್ವು. ಅಲ್ಲಿ ಯಾವಾಗ ಕಾಂಪೌಂಡ್ ವಾಲ್ ಹಾಕಿದ್ವಿ, ಇವಾಗ ನಾವು ಕಾಂಪೌಂಡ್ ವಾಲ್ ಹಾಕಿದ್ವಿ. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ 8+1.5 ಫೀಟ್ ಎತ್ತರದ ಕಾಂಪೌಂಡ್ಗಳನ್ನು ಹಾಕಿದೆ. ಹಾಗಾಗಿ ಇದು ಬರಲ್ಲ. ಆದರೆ ಕಾಡೆಮ್ಮೆಗಳಿಗೆ ಅವುಗಳನ್ನು ಹಾರ್ಕೊಂಡು ಬರ್ತಕ್ಕಂತಹ ಒಂದು ಶಕ್ತಿ ಇದೆ. ಎಲ್ಲೋ 1-2 ಕಾಡೆಮ್ಮೆಗಳು ಆ ಥರ ಬಂದಿದ್ದಾವೆ. ಬಂದವು ಹೆಚ್ಚಿಗೆ ಸುಮಾರು ದಿವಸ 1-2 ದಿವಸ ತೊಂದರೆ ಕೊಡ್ತವೆ. ಅವುಗಳನ್ನ ಚೇಸ್ ಮಾಡಬೇಕು, ಅವುಗಳು ಹಿಂದ್ಗಡೆ ಹೋಗ್ಬೇಕು, ಜೀಪ್ ತಗೊಂಡು ಹೋಗ್ತೀವಿ, ಓಡಿಸ್ತೀವಿ. ಅದನ್ನು ನಮ್ಮ ಎಲ್ಲಿ ಚಾರ್ಜ್ ಮಾಡುತ್ತೋ ಅಂತ ನಮಗೂ ಹೆದರಿಕೆ. ಯಾಕೆಂದ್ರೆ ಚಾರ್ಜ್ ಮಾಡಿ ನಮ್ಮ ಗಾಡಿ ಮೇಲೆ ಬರ್ಬೋದು. ಅವುಗಳನ್ನೆಲ್ಲ ಚೇಸ್ ಮಾಡ್ಕೊಂಡು ಹೋಗ್ತೀವಿ. ಹಕ್ಕಿಗಳನ್ನ ಓಡಿಸೋದಕ್ಕೆ ಉದ್ದಕ್ಕೂ ನಾವು ಒಂದು ಸಿಲ್ವರ್ ಲೈನಿಂದ ಒಂದು ಬ್ಯಾಗಡೆ ಅಂತ ಹೇಳ್ತೀವಲ್ಲ, ಅವುಗಳನ್ನು ಉದ್ದಕ್ಕೂ ಇಟ್ಟಾಗ ಮೇಲ್ಗಡೆಯಿಂದ ನೋಡಿದಾಗ ಹಕ್ಕಿಗಳಿಗೆ ಇಲ್ಲಿ ಹಾವಿದೆ ಬರಲ್ಲ. ಆ ಥರದೊಂದು ಬೆದರಿಸೋದಕ್ಕೆ ನಾವು ಬೇರೆ ಬೇರೆ ಫೆಸಿಲಿಟೀಸ್ಗಳನ್ನೆಲ್ಲ ಮಾಡಿದ್ದೀವಿ. ಕ್ಯಾಟ್ಲ್ ಚೇಸಿಂಗಿಗಿದೆ, ಬರ್ಡ್ ಚೇಸಿಂಗಿಗಿದೆ. ಈ ಥರ ವೈಲ್ಡ್ ಎನಿಮಲ್ಸ್ ಏನಾದ್ರು ಬಂದರೆ ಅವುಗಳನ್ನು ಚೇಸ್ ಮಾಡೋದಕ್ಕೆ ನಾವು ಎಲ್ಲ ಟೀಮ್ಗಳನ್ನು ಇಟ್ಟಿದ್ದೀವಿ. ಅಕಸ್ಮಾತ್ ಆಗಿ ಯಾವುದೋ ಒಂದು ಹೊತ್ತಲ್ಲಿ ಕಾಡೆಮ್ಮೆ ಒಳಗಡೆ ಬಂದಿದ್ರೆ ಎಲ್ಲ ಹೊತ್ತು ನಾವು ಚೇಸ್ ಮಾಡ್ತೀವಾ? ಇಲ್ಲ. ಯಾವುದೋ ಒಂದು ವಿಮಾನ ಬರೋ ಹೊತ್ತಲ್ಲಿ ಅದನ್ನ ಚೇಸ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ಕಾಡೆಮ್ಮೆ ಸ್ವಾಮಿ ಕಾಡೆಮ್ಮೆ ಬಂದೇ ಬರುತ್ತೆ. ನಾವು ಅದೇನು ಮಾಡೋಕ್ಕಾಗಲ್ಲ. ಚಿರತೆ ಇದೆ. ನಮ್ಮ CISFನವರು ಚಿರತೆಗಳನ್ನ ನೋಡಿದ್ದಾರೆ ರನ್ವೇ ಮೇಲೆ. ಅವಾಗ ನಾವು ಏನು ಮಾಡೋಕ್ಕಾಗಲ್ಲ. ಅದು ಅವ್ರ ಜಾಗ, ಕಾಡದು. ಆದರೆ ಬರದೇ ಇರೋ ಹಾಗೆ, ವಿಮಾನದ ಆಪರೇಷನ್ಗಳಿಗೆ ತೊಂದರೆ ಆಗದೇ ಇರೋ ಹಾಗೆ ನಾವು ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ. ಯಾಕೆಂದ್ರೆ ವಿಮಾನ ಲ್ಯಾಂಡ್ ಆಗುವಾಗ ಅವು ಇರದ ಹಾಗೆ ನೋಡ್ಲಿಕ್ಕೆ ಸಂಪೂರ್ಣವಾಗಿರೋ ರನ್ವೇ ಅದು ಏರ್ಕ್ರಾಫ್ಟ್ ಬರ್ತಾ ಇದೆ ಅಂತಂದಾಗ 15 ನಿಮಿಷ ಮುಂಚೆ ನಾವು ರನ್ವೇನಲ್ಲಿ ನಮ್ಮ ಜೀಪನ್ನು ಕಳಿಸ್ಕೊಡ್ತೀವಿ. ಕಳಿಸ್ಬಿಟ್ಟು ಇಡೀ ರನ್ವೇನ, ಟ್ಯಾಕ್ಸಿವೇನ, ಏಪ್ರನ್ ಅನ್ನ ಎಲ್ಲ ಒಂದ್ಸತಿ ಇನ್ಸ್ಪೆಕ್ಟ್ ಮಾಡ್ತೀವಿ. ಅದಕ್ಕೆ ರನ್ವೇ ಇನ್ಸ್ಪೆಕ್ಷನ್ ಕ್ಯಾರಿಡ್ ಔಟ್ ಅಂತ ಹೇಳಿ ಜೀಪ್ನವ್ರು ಹೇಳಿದ ಮೇಲೆ, ಜೀಪ್ನಲ್ಲಿ ಕೂತಿರೋರು, ಅದು ಫೈರ್ನವ್ರು ಹೇಳ್ಬೋದು, ಯಾರಾದರೂ ಇರ್ತಾರೆ, ನಮ್ಮ ಏರ್ ಟ್ರಾಫಿಕ್ ಕಂಟ್ರೋಲ್ನವರು ಇರ್ಬೋದು, ಅವರು ಕ್ಲಿಯರ್, ರನ್ವೇ ಇಸ್ ಕ್ಲಿಯರ್ಡ್ ಅಂತ ಅಂದಾಗ ನಾವು ಏರ್ಕ್ರಾಫ್ಟ್ಗೆ ಇಳಿಯೋದಕ್ಕೆ ಹೇಳ್ತೀವಿ. ಕೆಲವು ಸತಿ ಏನಾಗುತ್ತೆ ಅಂದರೆ ಈ ಬರ್ಡ್ಸು ಹೇಳ್ದೆ ಕೇಳದೆ ಇಲ್ಲಿಂದ ಬಂದ್ಬಿಡ್ತವೆ. ಅವಾಗ ವಿಮಾನ ಇಳಿಯೋ ಹೊತ್ತಿಗೆ ಸರಿಯಾಗಿ ಆ ಬರ್ಡ್ಸ್ಗಳು ಬಂದಾಗ ನಾವು ಕಾಷನ್ ಫಾರ್ ಬರ್ಡ್ಸ್ ಅಂತಲೂ ಕೊಡ್ತೀವಿ. ವಿಮಾನಗಳಿಗೆ ಅಲ್ಲಿ ನೀವು ಆಕಾಶ ಎಲ್ಲ ಕಡೆ ಪೋರಸು ಸ್ವಾಮಿ, ಎಲ್ಲ ಕಡೆ ಬಾಗಿಲಿದೆ, ಅಲ್ಲಿ ದ್ವಾರ, ಅಲ್ಲಿ ಮುಚ್ಚೋದು ಅನ್ನೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಪಕ್ಷಿಗಳು ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು, ಎಷ್ಟೊತ್ತಿಗಾದ್ರೂ ಹೋಗ್ಬೋದು. ಹಾಗಾಗಿ ವಿಮಾನದ ಆಪರೇಷನ್ ಸಮಯದಲ್ಲಿ ಈ ಥರದ ತೊಂದರೆ ಆದಾಗ ನಾವು ವಿಮಾನ ಪೈಲಟ್ಗೆ ಹೇಳ್ತೀವಿ, ಪ್ಲೀಸ್ ಕಾಷನ್ ಫಾರ್ ಬರ್ಡ್ಸ್ ಅಂತ ಹೇಳಿ ಅಲರ್ಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ಅವನೇನಾದರೂ ಪಕ್ಷಿಗಳು ಕಂಡ್ರೆ ಅವನು ತಕ್ಷಣವೇ ಸ್ವಲ್ಪ ಬೇರೆ ಹೈಟಿಗೆ ಏರ್ಕೊಂಡು ಮತ್ತು ಅವನು ಕ್ಲಿಯರ್ ಮಾಡೋವರೆಗೆ ಕಾಯ್ಕೊಂಡು ಆಮೇಲೆ ಬರ್ತಾನೆ ಅವನು. ಹೀಗೆ ನಿನ್ನೆ ಘಟನೆ ನೋಡುವಾಗ ಸರ್, ಅದು ಮಳೆ ಇದ್ದ ಕಾರಣ ರನ್ವೇಯಿಂದ ಟ್ಯಾಕ್ಸಿವೇಗೆ ತಿರುಗುವಾಗ ಸ್ಕಿಡ್ ಆಯಿತು ಅಂತ ಒಂದಿಷ್ಟು ಮಾಹಿತಿ ಬರ್ತಾ ಉಂಟು. ನಿಜನ ಸ್ಕಿಡ್ ಆಗತ್ತಾ? ಹಾಗಾದ್ರೆ ಒಂದು ವಿಮಾನ, ನೀವು ನಿಮ್ಮ ಅನುಭವದಲ್ಲಿ ನೋಡಿದ ಪ್ರಕಾರ ವಿಮಾನ ಸ್ಕಿಡ್ ಆಗತ್ತೆ ಅಂತ ಯಾರಾದ್ರು ಹೇಳ್ತಾರೆ? ಆಗಬಾರ್ದು ಅಂತ ಏನಿಲ್ಲ. ಅಲ್ಲೇನಾದ್ರು ರಬ್ಬರ್ ಡಿಪಾಸಿಟ್ಸ್ ಇದ್ರೆ ಅಥವಾ ಸ್ಪೀಡ್ನಲ್ಲಿ ಬಂದವನು ತಿರುಗೋ ಹೊತ್ತಿಗೆ ಎಲ್ಲಿ ತಿರುಗಬೇಕೋ ಅಲ್ಲಿ ತಿರುಗದೇನೆ ಪಕ್ಕಕ್ಕೆ ತಿರುಗಿದ್ರೆ, ಅಲ್ಲಿರ್ತಕ್ಕಂಥ ಲೈಟುಗಳಿಗೆ ಹೊಡೆದ್ಬಿಟ್ಟು, ರನ್ವೇ ಲೈಟಿಗೋ ಟ್ಯಾಕ್ಸಿವೇ ಲೈಟು ಸಿಸ್ಟಮ್ ಇದೆ, ಅದಕ್ಕೇನಾದ್ರು ತಾಗ್ಬಿಟ್ಟು ಸ್ವಲ್ಪ ಏನಾದ್ರು ಡಿವಿಯೇಟ್ ಆಗೋದಕ್ಕೆ ಸಾಧ್ಯವಾಗಿ ಕೊನೆ ಪಕ್ಕದಲ್ಲಿ ಚರಂಡಿಗೆ ಏನಾದ್ರು ಇಳಿದಿರ್ಬೋದು. ಈ ಥರದ ಪಾಸಿಬಿಲಿಟೀಸು ಇಲ್ಲ ಅಂತ ನಾನು ಹೇಳಲ್ಲ. ಹಾಗಂತ ಮಾತ್ರಕ್ಕೆ ಎಲ್ಲ ಸದ್ದಿನೂ ವಿಮಾನಗಳು ಆಪರೇಟ್ ಆಗ್ತವೆ, ಹೋಗ್ತಾ ಇದ್ದಾವೆ. ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಎಲ್ಲ ವಿಮಾನಗಳು ಬಂದು ಹೋಗಿದ್ದಾವೆ. ಆದ್ದರಿಂದ ಅದೇ ಕಾರಣವನ್ನು, ಇನ್ನು ಮಳೆ ಇಲ್ಲವೇ ಇಲ್ಲ ಇಲ್ಲೆಂದು ಮಂಗಳೂರಿನಲ್ಲಿ ಸತಿ ಹೆಚ್ಚಿಗೆ ಇಲ್ಲ. ಹಾಗಾಗಿ ಆ ಕಾರಣವನ್ನು ನಾವು ಸದ್ಯಕ್ಕೆ ಒಪ್ಕೊಳ್ಳೋಕೆ ನನಗೇನು ಅನ್ನಿಸ್ತಾ ಇಲ್ಲ. ಯಾಕೆಂದರೆ ರನ್ವೇ ನೋಡಿದ್ರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ಫೋಟೋದಲ್ಲಿ. ಹಾಗಾಗಿ ಅಂತ ಒಂದು ತೊಂದರೆ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ. ಕರೆಕ್ಟ್. ಸೊ ನಿಮಗೆ ವಿಜುವಲ್ ನಾನು ದೊಡ್ಡದು ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೇನೆ. ಬಹುಶಃ ಆ ರನ್ವೇಯನ್ನು ನೋಡಿದರೆ ನಿಮಗೆ ಅದು ಏನು ಹೋದಂಥ ಇದು ಏನು ಮಾರ್ಕ್ ಎಲ್ಲ ಇದೆ ಸರ್, ಅಂದರೆ ಅಷ್ಟರ ಮಟ್ಟಿಗೆ ಅದು ಟ್ಯಾಕ್ಸಿವೇಯಿಂದ ದೂರಕ್ಕೆ ಬಂದಿದೆ ಅಂತ ಅನಿಸ್ತಾ ಉಂಟು. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತದೆ ಸರ್? ಸ್ಪೀಡ್ ನೋಡಿ, ಆ ಸ್ಪೀಡು ನೋಡಿ, ಅದು ಬಂದಾಗ ಟ್ಯಾಕ್ಸಿವೇ ಪಕ್ಕದಲ್ಲೇ ಇದೆ, ಸುಮಾರು ಒಂದು 25 ಮೀಟರ್ ದೂರದಲ್ಲಿದೆ ಅಂತ ಕಾಣುತ್ತೆ. ಸ್ಪೀಡ್ನಲ್ಲಿ ಅಷ್ಟು ದೂರ ಹೋಗೋದಕ್ಕೆ ಸಾಧ್ಯ ಇದೆ, ಉಂಟು ಸಾಧ್ಯತೆ ಇದೆ. ಅದರಿಂದ ಏನು ಅದರಲ್ಲಿ ನೀವು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಆ ಒಂದು ಸ್ಪೀಡಲ್ಲಿ ಒಂದು 91 ನಾಟ್ಸ್ ಅಂದರೆ ನೋಡಿ, ಒಂದು ನಾಟಿಕಲ್ ಮೈಲ್ಸ್ ಅಂದರೆ 1.8275 ಕಿಲೋಮೀಟರ್, ಅಂದರೆ ಇಷ್ಟು ರಫ್ಲಿ 2 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. 91 ನಾಟ್ಸ್ ಅಂದರೆ ಅದು ಒಂದು 180 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದು ಅಂತ ಇಟ್ಕೊಂಡ್ರೆ
ಅಥವಾ ಅದಕ್ಕಿಂತ ಕಡಿಮೆನೂ ಇರ್ಬೋದು, ಗೊತ್ತಿಲ್ಲ. ಒಂದು 150-160 ಕಿಲೋಮೀಟರ್ಸ್ನಲ್ಲಿದ್ದರೆ ಎಲ್ಲರೂ ಸ್ವಲ್ಪ ತಾಗಿದ್ರೆ ಅಥವಾ ಲೆಫ್ಟಲ್ಲಿ ಹೋಗ್ಬಿಟ್ರೆ ಆ ಥರ ಚರಂಡಿಗೆ ಇಳಿಯುವಂಥ ಸಾಧ್ಯತೆಗಳನ್ನು, ಚರಂಡಿ ಇದ್ದ ಕಾರಣ ಪ್ರಾಣ ಉಳಿಯಿತು ಅಂತ ಹೇಳ್ತಾರೆ, ಅದು ನಿಮ್ಗೆ ಅದು ಹಾಗಾಗಿರ್ಬೇಕು ಸರ್. ಯಾಕೆಂದ್ರೆ ಇಟ್ ಹಸ್ ಆಕ್ಟ್ ಅಲ್ಲ, ಅವನು ಮಣ್ಣಿನ ಮೇಲೆ ಹೋದ ತಕ್ಷಣನೇ ಅವನ ಸ್ಪೀಡ್ ಕಡಿಮೆ ಆಗಿದೆ. ಚರಂಡಿನಲ್ಲಿ ಇಳಿದ ತಕ್ಷಣ ಪೂರಾ ಸ್ಪೀಡ್ ಕಡಿಮೆ ಆಗಿದೆ, ಅಲ್ಲೇ ಅದು ಹೆಲ್ಡ್ ಅಪ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ಆದ್ರಿಂದ ಅಲ್ಲೇನು ನೀವೇನು ನೋಡಿ ಹೆಚ್ಚಿಗೆ ದೂರದಲ್ಲಿ ಇಲ್ಲ, ಅದು ರನ್ವೇ ಇದು ಟ್ಯಾಕ್ಸಿ ವೇ ಪಕ್ಕದಲ್ಲೇ ಇದೆ. ಒಂದು ಚಕ್ರ ಈ ಕಡೆ ದೂರದಲ್ಲಿದೆ, ಇನ್ನೊಂದು ಚಕ್ರ ಅಲ್ಲೇ ಇದ್ರ ಮೇಲೆ ಇದೆ. ಅವನಂತ ಒಂದು ನಿಮಗೆ ತೊಂದರೆ ಆಗಿಲ್ಲ, ಚರಂಡಿ ಮೇಲೆ ಅವನು ಅಲ್ಲಿ ನಿಂತ್ಕೊಂಡಿದ್ದಾನೆ ಅಲ್ವಾ, ಅದರಿಂದ ಅಲ್ಲೇ ನಿಂತು ಏನು ಹೆಚ್ಚಿಗೆ ದೂರ ಹೋಗಿಲ್ಲ ಅವನು. ಓಕೆ, ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇವೆ. ವಿರಾಮದ ಬಳಿಕ 2010 ಒಂದು ವೇಳೆ ನಾವು ನೆನಪಿಸುವುದಾದರೆ ಅದಕ್ಕೂ ಇದಕ್ಕೇನಾದರೂ ವ್ಯತ್ಯಾಸ ಇದೆಯಾ, ಅಥವಾ ನಾವು ಅದನ್ನು ಖಂಡಿತವಾಗಿ 10 ಮರೆಯುವಂಥದ್ದು ಮತ್ತು ನೆನಪಲ್ಲಿ ಇಟ್ಕೊಳ್ಳೇಬೇಕಂತಿಲ್ಲ ಎನ್ನುವಂಥ ಪ್ರಸಂಗ ಇದೆಯಾ, ಅಥವಾ ಆಗಾಗ ಅದು ಕೂಡ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತೆ? ಕಾರ್ಯಕ್ರಮ ಕೊನೆಯ 15 ನಿಮಿಷಗಳ ಅವಧಿಯಲ್ಲಿ ಆ ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ಪುಟ್ಟ ವಿರಾಮದ ಬಳಿಕ. ಡೈರೆಡ್ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಿನ್ನೆ ನಡೆದಂತಹ, ಅಂದರೆ ಭಾನುವಾರ ನಡೆದಂತಹ ಒಂದು ಘಟನೆ, ಸಂಜೆ 5:30ಕ್ಕೆ ದುಬೈಯಿಂದ ಮಂಗಳೂರಿಗೆ ಬರುತ್ತಿದ್ದಂತಹ ಒಂದು ವಿಮಾನ ಆರಾಮ್ಸೆ ರನ್ವೇಯಲ್ಲಿ ಲ್ಯಾಂಡ್ ಆಗುತ್ತೆ. ನಂತರ ಅದು ಟ್ಯಾಕ್ಸಿವೇಗೆ ಬರುವಾಗ ಆದಂಥ ಘಟನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ತುಂಬ ಜನ ಇದನ್ನು ದೊಡ್ಡ ರೀತಿಯಲ್ಲಿ ಏನು ಮಂಗಳೂರಿನ ಏರ್ಪೋರ್ಟ್ ಡೇಂಜರ್ ಹಾಗೆ ಹೀಗೆ ಅಂತ ಹೇಳಬಾರ್ದು ಎನ್ನುವುದು ನಮ್ಮ ಉದ್ದೇಶ. ಅಂತಹ ಆತಂಕಕಾರಿ ಏನೂ ಇಲ್ಲ, ಏನೂ ಆಗುವುದಿಲ್ಲ ಎನ್ನುವುದನ್ನು MR ವಾಸುದೇವ್ ಅವರು ಮಾಜಿ ನಿರ್ದೇಶಕರು ಈ ಬಗ್ಗೆ ಬಹಳ ಕ್ಲಿಯರ್ ಕಟ್ ಆಗಿ ವಿತ್ ಟೆಕ್ನಿಕಲ್ ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸರ್, ಆದರೂ ಎಲ್ಲೋ ಒಂದು ಕಡೆ 2010 ನಿಮಗೆ ನೆನಪಾಗುತ್ತಾ ಈ ಘಟನೆಯನ್ನು ನೋಡುವಾಗ? ಎಲ್ಲೋ ದೇವರು ಈ ಬಾರಿ ಉಳಿಸಿದ, ಆದರೆ ಒಂದಿಷ್ಟು ಹೆಚ್ಚು ಕಮ್ಮಿ ಆಗಿದ್ರೆ ನೀವು ಆಗ ಅಲ್ಲಿದ್ರಿ, ಜವಾಬ್ದಾರಿ ಹುದ್ದೆಯಲ್ಲಿದ್ರಿ, ಸೊ ನೀವು ಇದನ್ನು ಕಂಪೇರ್ ಮಾಡಲಿಕ್ಕೆ ಇಷ್ಟಪಡ್ತೀರಾ? 2010ನಲ್ಲಿ ನಾನು ಕೊಯಂಬತ್ತೂರಿನಲ್ಲಿ ಏರ್ಪೋರ್ಟ್ ಡೈರೆಕ್ಟರ್ ಆಗಿದ್ದೆ. ಆಕ್ಸಿಡೆಂಟ್ ಆದಾಗ ನನ್ನನ್ನು ಕರೆದ್ರು, ವಾಪಸ್ ಬನ್ನಿ. ನಾನು ಇರಲಿಲ್ಲ, ನಾನು ಕೊಯಂಬತ್ತೂರಿನಲ್ಲಿದ್ದೆ. ಆದರೆ ಆ ತರಹದ ನಾವು ಕನೆಕ್ಟ್ ಯಾಕೆ ಮಾಡ್ತೀವಿ? ಅದು ಆ ವಿಮಾನದ ಪೈಲಟ್ ಆಗಿದ್ದವರು ಅರ್ಧ ಡಿಸ್ಟೆನ್ಸ್ ಆಫ್ ದ ಹಾಫ್ ಆಫ್ ದ ಡಿಸ್ಟೆನ್ಸ್ ಆಫ್ ದ ರನ್ವೇ ವಾಸ್ ಓವರ್ ವೆನ್ ಹಿ ವಾಸ್ ಟು ಲ್ಯಾಂಡ್. ಅಂಡ್ ವೆನ್ ಹಿ ಲ್ಯಾಂಡೆಡ್, ವೆನ್ ಹಿ ಟಚ್ ಡೌನ್, ಹಿ ಹ್ಯಾಸ್ ದ ಥಾಟ್ ಆಫ್ ಟೇಕಿಂಗ್ ಆಫ್. ಆ ಒಂದು ಸಂದರ್ಭನೇ ಬೇರೆ. ಇದು ವಿಮಾನ ಮೊದಲು ಲ್ಯಾಂಡ್ ಆಗಬೇಕಾಗಿದ್ದು, ಲ್ಯಾಂಡ್ ಆಗದೇನೆ ಮಿಸ್ಡ್ ಅಪ್ರೋಚ್ ಮಾಡಿ 5:32ಕ್ಕೆ ಲ್ಯಾಂಡ್ ಆಗಬೇಕಾಗಿದ್ದು, ಮತ್ತೊಂದು ಅಪ್ರೋಚ್ ಮಾಡಿದ ಮೇಲೆ ಲ್ಯಾಂಡ್ ಆಗಿರೋದು 5:42ಕ್ಕೆ. 5:42ಕ್ಕೆ ಲ್ಯಾಂಡ್ ಆಗಿರುತ್ತೆ. ಅವನು ಸೇಫಾಗಿ ಲ್ಯಾಂಡ್ ಆಗಿದ್ದಾನೆ, ಅವನ ರನ್ವೇ ಮೇಲಿದ್ದಾನೆ, ಅದರಲ್ಲಿ ಅವನಿಗೇನೂ ತೊಂದರೆ ಆಗಿಲ್ಲ. ಬಟ್ ವೆನ್ ದಿಸ್ ಮ್ಯಾನ್ ಈ ಲ್ಯಾಂಡೆಡ್ 1,000 ಅಡಿನಲ್ಲಿ ಟಚ್ ಡೌನ್ ಮಾಡಬೇಕಾಗಿತ್ತು, 2,000 ಅಡಿನಲ್ಲೋ 2,500 ಅಡಿನಲ್ಲೋ ಹಿ ಹ್ಯಾಸ್ ಟಚ್ ಡೌನ್ ಅಂದಾಗ ಸ್ಪೀಡ್ ಜಾಸ್ತಿ ಇತ್ತೋ ಏನೋ ಅಂತಕ್ಕಂಥ ಒಂದು ಅನುಮಾನ ಬರ್ಬೋದು. ಆ ಅನುಮಾನ ಬಂದಾಗ, ಅವನ ಸ್ಪೀಡ್ ಜಾಸ್ತಿ ಇದ್ದಾಗ, ಅವನು ಟ್ಯಾಕ್ಸಿವೇನಲ್ಲಿ ಟರ್ನ್ ಮಾಡಿದಾಗ ಅವನು ಪರ್ಹ್ಯಾಪ್ಸ್ ಹಿ ಹ್ಯಾಸ್ ಮಿಸ್ ದಿ ಟಾರ್ಗೆಟ್ ಅಂತ ನನಗನ್ಸುತ್ತೆ. ಅಲ್ಲಿ ಬೇರೆ ಇದನ್ನೆಲ್ಲ ನೀವು ಬಸ್ಸಲ್ಲಿ ಹೋಗೋ ಹೊತ್ತಿಗೆ ಏನೇನೋ ಆಕ್ಸಿಡೆಂಟ್ಗಳಾಗ್ತಾವಲ್ಲ, ನಾವು ಬಸ್ ಡ್ರೈವರ್ಗಳಿಗೆ ಅಥವಾ ಇನ್ಯಾರಿಗೋ ನಾವು ಅದರಲ್ಲಿ ಯಾಕೆ ನಾವು ಅಷ್ಟೊಂದು ತಪ್ಪುಗಳನ್ನು ಆರೋಪಿಸೋದಿಲ್ಲ. ಆದರೆ ಪೈಲಟ್ಗಳಿಗೆ ಏರ್ಪೋರ್ಟಲ್ಲಿ ಏನೋ ಒಂದಾಗಿದ್ದಕ್ಕೆ ನಾವು ಅವರುಗಳನ್ನು ಆರೋಪಿಸೋದಕ್ಕೆ ಏನು ಹೋಗ್ತಾ ಇದ್ದೀವಿ? ಬಹುಶಃ ವಿಮಾನ ನಿಲ್ದಾಣ ಅಂತ ಅನ್ನೋದು ಸೊಫಿಸ್ಟಿಕೇಟೆಡ್ ಪೀಪಲ್ ಆರ್ ಟ್ರಾವೆಲಿಂಗ್ ಅಂದ ಸ್ವಲ್ಪ ಯಾರೋ ಒಂದು ಸೊಸೈಟಿನಲ್ಲಿ ಸ್ವಲ್ಪ ಹೈಯರ್ ಲೆವೆಲ್ನಲ್ಲಿ ಇದ್ದಾರೆ, ಅವರುಗಳ ಬಗ್ಗೆ ನಾವು ಅಷ್ಟೊಂದು ಏನೋ ಒಂದು ಕಾಳಜಿ ವಹಿಸ್ತಾ ಇದ್ದೀವೋ, ಹಾಗಾಗಿ ಈ ಮಾತುಗಳು ಹೊರಡೆ ಬರ್ತಿದ್ದಾವ. ಅಲ್ಲ, ಅವ್ರ ಬಗ್ಗೆ ಕಾಳಜಿ ವಹಿಸಬಾರ್ದು ಅಂತ ನಾನು ಹೇಳಲಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆ ಪಬ್ಲಿಕ್ ಒಪಿನಿಯನ್ ಏನು ಕ್ರಿಯೇಟ್ ಆಗಿದೆ, ದಟ್ ಈಸ್ ರಾಂಗ್. ಇದು ಏರ್ಪೋರ್ಟ್ನಲ್ಲಿ ಯಾವ ಭೂತಗಳು ಇಲ್ಲ, ಯಾವ ದೆವ್ವನೂ ಇಲ್ಲ. ಏರ್ಕ್ರಾಫ್ಟ್ ಇಳಿಯೋ ಹೊತ್ತಿಗೆ ಏನೊಂದು ಮಿಸ್ಟೇಕ್ಗಳಾಗ್ತವೆ, ಅದು ಹ್ಯೂಮನ್ ಎರರ್. ಆ ಹ್ಯೂಮನ್ ಎರರ್ ಅನ್ನೋದು ಎಲ್ಲ ಕಡೆನಲ್ಲೂ ಇದೆ ಅಂತನ್ನೋ ಮಾತನ್ನು ಮಾತ್ರ ಹೇಳ್ತಾ ಇದ್ದೀನಿ. ಏರ್ಕ್ರಾಫ್ಟ್ನಲ್ಲಿ ಇಳಿಯೋ ಹೊತ್ತಿಗೆ ಯಾವುದೇ ಅವಘಡಗಳು ನಡೆಯೋದಿಲ್ಲ ಅಂತ ಯಾಕೆ ಭಾವಿಸ್ತೀರಿ? ಅಂದರೆ ನಮ್ಮಲ್ಲಿ ಬಹುಶಃ ಒಬ್ಬ ಬಸ್ ಡ್ರೈವರ್ ಮತ್ತು ಪೈಲಟ್ಗೆ ನಾವು ಅದು ಬಹುಶಃ ಇಂಪಾರ್ಟೆನ್ಸ್ ಪೈಲಟ್ಗೆ ತುಂಬ ಕೊಟ್ಟಿದ್ದೇವೆ ಅನ್ನೋ ಲೆಕ್ಕಕ್ಕಿಂತ ಇಲ್ಲ. ಪೈಲಟ್ಗೆ ಅವನ ಟೆಕ್ನಿಕಲ್ ಕೆಪಬಿಲಿಟಿ ಅವನು, ಯಾಕೆಂದರೆ 200-300 ಸ್ವಿಚ್ ಅವನ ಮುಂದ್ಗಡೆ ಇದೆ. ಹಿ ಹ್ಯಾಸ್ ಟು ಟೇಕ್ ದಟ್ ಮಚ್ ಪ್ರಿಕಾಷನ್. ಬಸ್ನಲ್ಲಿ ಆ ಥರದ ಪ್ರಿಕಾಷನ್ ಗ್ರೌಂಡ್ನಲ್ಲಿ ಇದ್ದಾನೆ, ಆದ್ದರಿಂದ ಅವನಿಗೆ ಬರಲ್ಲ. ಅದು ಪೈಲಟ್ಟೇ ಬೇರೆ, ಅವನ ಒಂದು ಟೆಕ್ನಿಕಲ್ ನಾಲೆಜೇ ಬೇರೆ.
ಆ ಫ್ಲೈಯಿಂಗ್ ಅಂತ ಏನು ಹೇಳ್ತೀವಿ ಅದೊಂದು ಬೇರೆ ಅನುಭವ. ಆದರೆ ಆ ಪೈಲಟ್ಗಳಿಗೂ ಒಂದು ಹ್ಯೂಮನ್ ಎರರ್ ಅಂತಕ್ಕಂಥ ಏನೊಂದು ಕಾನ್ಸೆಪ್ಟ್ ಇದೆ. ಅವನು ಪೈಲಟ್ ಆದವನು ಏರ್ಕ್ರಾಫ್ಟಿನ ಒಂದು ಎಕ್ವಿಪ್ಮೆಂಟ್ಗಳನ್ನು ಮತ್ತು ಹೊರಗಡೆ ಎನ್ವಿರೋನ್ಮೆಂಟ್ಗಳನ್ನು, ರನ್ವೇ ಮೇಲೆ ಇವರು ಏರ್ ಟ್ರಾಫಿಕ್ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಗಳನ್ನು ಇವೆಲ್ಲದ್ರ ಜೊತೆಗೆ ಡೀಲ್ ಮಾಡ್ತಾ ಇದ್ದಾನೆ ಒಬ್ಬನೇ ಮನುಷ್ಯ, ಪಕ್ಕದಲ್ಲಿರ್ತಕ್ಕಂಥ ಕೋ ಪೈಲಟು. ಅವನಿಗಿರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ನಾವು ನೋಡಿದಾಗ ಕೆಲವು ಸರ್ತಿ ಪ್ರಾಬಬಿಲಿಟಿ ಆಫ್ ಇಟ್ ಈಸ್ 1/2 ಅಂತಾರೆ. ಆ ಥರ ಆಗೋದಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ಹಾಗಂತ ಮಾತ್ರಕ್ಕೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ 2010 ಆಗಿದ್ದಕ್ಕೂ ನೆನ್ನೆ ಆಗಿರೋ ಇನ್ಸಿಡೆಂಟಿಗೂ ಸಂಬಂಧವನ್ನು ಕಲ್ಪಿಸೋದಕ್ಕೆ ನೀವು ಹೋಗಬಾರ್ದು. ಅದು ಹಾಫ್ ಆಫ್ ದ ಡೇ ಥರ ಪೈಲಟ್ ವಾಸ್ ಇನ್ ಎ ಸ್ಲೀಪಿ ಮೂಡ್ ಅಂತ ಏನಾದ್ರು ಇದ್ರೆ ಅದನ್ನು ಇದಕ್ಕೆ ನೀವು ಕನೆಕ್ಟ್ ಮಾಡಬಾರ್ದು. ಇದು ಬೇರೆ, ಇದು ಸರ್ ರನ್ವೇ ಮೇಲಿದ್ದಾನೆ, ಟ್ಯಾಕ್ಸಿ ಮೇಲಿದ್ದಾನೆ, ಸ್ಪೀಡ್ ಸ್ವಲ್ಪ ಜಾಸ್ತಿ ಇತ್ತು, ಆದ್ರಿಂದ ಸ್ಕಿಡ್ ಆಯಿತು. ಬಹುಶಃ ಮುಂದ್ಗಡೆ ಮಳೆ ಅಥವಾ ಏನಾದ್ರು ಇತ್ತು ಅಂತಂದರೆ ಆ ಒಂದು ವಿಸಿಬಿಲಿಟಿ ಏನಿದೆ ಅದ್ರ ಬಗ್ಗೆನೂ ನಾವು ನೋಡಬೇಕಾಗತ್ತೆ. ಈಗೆಲ್ಲ ಏರ್ಪೋರ್ಟಲ್ಲಿರೋದು ಒಂದೇ ರನ್ವೇ, ಒಂದೇ ಟ್ಯಾಕ್ಸಿವೇ. ರೋಡ್ನಲ್ಲಿ ನೀವು ಹಲವಾರು ಟರ್ನ್ಗಳನ್ನು ಎಲ್ಲೋ ಮಾಡ್ಕೊಂಡು ಹೊರಟೋಗ್ತೀರಿ. ಆದರೆ ವಿಮಾನದಲ್ಲಿ ನಿಲ್ದಾಣದಲ್ಲಿ ಒಂದೇ ರನ್ವೇ, ಒಂದೇ ಟ್ಯಾಕ್ಸಿವೇ. ಈ ಥರದ ತಾಪತ್ರಯಗಳು ಸಾಧ್ಯತೆ ಇಲ್ಲ ಅಂತ ನೀವು ರೂಲ್ ಔಟ್ ಮಾಡೋಕ್ಕಾಗಲ್ಲ. ಹಾಗಂದ್ ಮಾತ್ರಕ್ಕೆ 2010 ಮರೀರಿ ಸ್ವಾಮಿ, ಅದು ಪೈಲಟಿನ ತಪ್ಪದು. ಅವನು ಮಾಡಿರ್ತಕ್ಕಂಥ ತಪ್ಪಿಗೆ 158 ಜನ ತೀರು ಹೋದರು. ಅಥವಾ ಇನ್ನೇನೋ ಒಂದು ನಾವು ಹೇಳಬೇಕಾದ್ರೆ ಏರ್ಪೋರ್ಟಿಗೆ ಯಾವುದೇ ತರಹದ ನೀವು ಅದನ್ನು ಲೋಪದೋಷಗಳನ್ನು ನೀವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಇವತ್ತು ಸಹ ಖಂಡಿತವಾಗಿ ಒಪ್ಪುತ್ತೇನೆ. ಸರ್, ಈಗ ಆಂತರಿಕ ತನಿಖೆ ಇನ್ನು ಆಗ್ಲಿಕ್ಕಿದೆ, ಅದು ಸಾಮಾನ್ಯವಾಗಿ ಆಗಲೇಬೇಕು. ಸೊ ನಿಮ್ಮ ಪ್ರಕಾರ ಯಾವೆಲ್ಲ ಆಂಗಲ್ ಇಂದ ಆಂತರಿಕ ತನಿಖೆ ಆಗ್ಬೋದು ಮತ್ತು ರಿಸಲ್ಟ್ ಒಂದು ನಿಮ್ಗೆ ಏನು ಬರ್ಬೋದು ಅಂತ ಅನಿಸ್ತಾ ಉಂಟು ಸಾಮಾನ್ಯ? ಈಗ ನಾನು ಅದ್ರ ಬಗ್ಗೆ ಹೇಳೋದು ಸ್ವಲ್ಪ ಕಷ್ಟ. ಯಾಕೆಂತಂದ್ರೆ ನಾವೆಲ್ಲ ಅಲ್ಲಿ ಟೆಕ್ನಿಕಲ್ ಏನು ಒಂದು ಒಳಗಡೆ ಒಂದು ಏರ್ಕ್ರಾಫ್ಟಿನ ಒಳಗಡೆ ಏನಾದರೂ ಇಕ್ವಿಪ್ಮೆಂಟ್ ಫೇಲ್ಯೂರ್ ಇದೆಯಾ, ಯಾವುದಾದ್ರೂ ಸ್ಪೀಡ್ ಅವನು ಹೋಗ್ತಾ ಇರುವಂಥ ಒಂದು ಸ್ಪೀಡಲ್ಲಿ ಆವಾಗ ಏನೋ ಒಂದು ತೊಂದರೆ ಆಗಿದೆಯಾ, ಅವಾಗ ಆ ಥರದೊಂದು ನೋಡ್ಬೋದು. ರನ್ವೇನಲ್ಲಿ ಅವನು ಮಾಡೋ ಹೊತ್ತಿಗೆ ವಿಸಿಬಿಲಿಟಿ ಏನಿತ್ತು ಅಂತ ನೋಡ್ಬೋದು. ಅಥವಾ ಆ ಒಂದು ನೀವು ಹೀಗೆ ಹೋಗೋ ಹೊತ್ತಿಗೆ ಬಹುಶಃ ಬೇರೆ ಇನ್ನೇನಾದರೂ ಅವನ ಮನಸ್ಸಿನಲ್ಲಿ ಬಂದಿರ್ಬೋದು, ಅವನು ಆವಾಗ ಅದನ್ನು ಗಮನಿಸದೇ ಇರ್ಬೋದು. ಹೀಗೆಲ್ಲ ಈ ಥರದ ಒಂದು ಹಲವಾರು ಪಾಸಿಬಿಲಿಟೀಸ್ ಇರೋತ್ತಿಗೆ ನಾವು ಅದ್ರ ಬಗ್ಗೆ ಇವಾಗ ಕಾಮೆಂಟ್ ಮಾಡೋಕೆ ಆಗೋದಿಲ್ಲ. ಅದನ್ನೆಲ್ಲ ಏರ್ಕ್ರಾಫ್ಟ್ ಏನೊಂದು ಎನ್ಕ್ವೈರಿ ಮಾಡ್ತಾರೆ, ಎನ್ಕ್ವೈರಿ ಕಮಿಟಿ ಇರುತ್ತೆ, ಬೋರ್ಡ್ ಇದೆ, ಅವರು ಅದನ್ನು ನೋಡ್ಕೋತಾರೆ. ಅಂದರೆ ಸಾಮಾನ್ಯವಾಗಿ ಒಬ್ಬ ಪೈಲಟ್ ಎಂದ ಕೂಡಲೇ ನಾವು ಅವರಿಂದ 100% ಎಕ್ಸ್ಪೆಕ್ಟ್ ಮಾಡ್ತೇವೆ. ಸೊ ಅದು ತಪ್ಪ ಮಾಡಬಾರ್ದ ಅಥವಾ ಇಲ್ಲ ಮಾಡಲೇಬೇಕು? ಅಲ್ಲ ಸರ್, ಅವ್ರ ಟ್ರೈನಿಂಗು ಆ ಥರನೇ ಇರುತ್ತೆ. ಪೈಲಟ್ಗಳು ಸಹ ದೇ ಹ್ಯಾವ್ ಟು ಸ್ಕೋರ್ ಅಬೌವ್ 70%. ಇನ್ 99% ಆಫ್ ದ ಕೇಸಸ್ ದೇ ಹ್ಯಾವ್ ಟು ಬಿ ಆಲ್ವೇಸ್ ಸಕ್ಸಸ್ಫುಲ್ ಅಂತ ಅನ್ನೋ ಒಂದು ಪರಿಸ್ಥಿತಿನೇ ಇರೋದವರಿಗೆ. ಇನ್ನು 1% ಯಾವ ಪ್ರೊಬಬಿಲಿಟಿ ಇದೆ, ಅದು ದೇವರು ಇನ್ನೇನೋ ಒಂದು ಬಹುಶಃ ಆ ಸಂದರ್ಭದಲ್ಲಿ ಸರಿಯಾದ ಬುದ್ಧಿ ಕೊಡದೇ ಇರ್ಬೋದು. ಆದರೆ ಪೈಲಟ್ ಎಲ್ಲ ಸರ್ತಿನೂ ಅವ್ನು ಮಾಡಿರ್ತಕ್ಕಂಥ ಪ್ರತಿಯೊಂದು ಲ್ಯಾಂಡಿಂಗು ಸಕ್ಸಸ್ಫುಲ್ ಆಗಬೇಕು, ಅವ್ನು ಮಾಡಿರ್ತಕ್ಕಂಥ ಪ್ರತಿಯೊಂದು ಟೇಕ್ ಆಫು ಸಕ್ಸಸ್ಫುಲ್ ಆಗಬೇಕು. ಇದು ಅವನಿಗೆ ಕೊಟ್ಟಿರ್ತಕ್ಕಂಥ ಕೆಲಸ. ಆದರೆ ಉಳಿದವ್ರಿಗೆ ಆ ಥರ ಕೆಲಸ ಕೊಟ್ಟಿಲ್ಲ. ಏರ್ ಟ್ರಾಫಿಕ್ ಕಂಟ್ರೋಲರು ಅವನು ಏನು ಮಾಡ್ತಾ ಇದ್ದಾನೆ, ಅವನು ಪ್ರತಿಯೊಂದು ಏನೊಂದು ಕ್ಲಿಯರೆನ್ಸ್ ಕೊಡ್ತಾನೆ ಪೈಲಟ್ಗಳಿಗೆ, ಅದು ಆಲ್ವೇಸ್ 100% ಪರ್ಫೆಕ್ಟ್ ಆಗಿರಬೇಕು. ಇಲ್ಲದೆ ಇದ್ರೆ ಏನಾದ್ರು ಒಂದು ಮಿಸ್ಟೇಕ್ ಆಗಿ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಆಗುತ್ತೆ. ಈ ಥರದ ಕೇಸುಗಳು ಇರ್ತಕ್ಕಂಥದ್ದು ಏರ್ಪೋರ್ಟಲ್ಲಿ, ಏವಿಯೇಷನ್ನಲ್ಲಿ. ಹಾಗಾಗಿ ನೀವಲ್ಲಿ ನೋಡ್ತಾ ಇರ್ತಕ್ಕಂಥ ಸ್ಟ್ಯಾಂಡರ್ಡು ವೆರಿ ಹೈ. ಅಷ್ಟೊಂದ್ರ ಮಟ್ಟಿಗೆ ನಮ್ಮ ಸಿಸ್ಟಮ್ಗಳು, ಅದರಲ್ಲಿರ್ತಕ್ಕಂಥ ಎಕ್ವಿಪ್ಮೆಂಟ್ಗಳು, ಅಲ್ಲಿರ್ತಕ್ಕಂಥ ಗೈಡ್ಲೈನ್ಸ್ಗಳು ಅದೇ ಮಟ್ಟದಲ್ಲಿ ಇರಬೇಕು. ನಾವು ಕೊಡ್ತಾ ಇರ್ತಕ್ಕಂಥ ಮೇಂಟೆನೆನ್ಸ್ ಫೆಸಿಲಿಟೀಸ್ ಏನಿದೆ ಅಥವಾ ಅದನ್ನು ಸರಿಯಾಗಿ ಮಾಡದೇ ಇದ್ರೆ ಅದು ಆ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸರ್, ಈಗ ನಿನ್ನೆ ಸಂಜೆ ನಡೆದಂಥ ಘಟನೆ, ಇದರ ನಂತರ ನೀವು ಚಿಕ್ಕ ಘಟನೆ ಅಂತ ಹೇಳಿದ್ರೆ ನಾವು ಅದು ಒಪ್ಕೊಳ್ತೇವೆ, ಯಾಕಂದರೆ ಇದನ್ನ ಮಂಗಳೂರಿನ ಏರ್ಪೋರ್ಟ್ ಹೆಸರು ಹಾಳಾಗಬಾರ್ದು ಅಂತ. ಅದು ನಿನ್ನೆ ಸಂಜೆಯಿಂದ ಏರ್ ವಿಮಾನಗಳು ಹೋಗುದು ಬರುದೆಲ್ಲ ನಿಂತಿದೆ ಇಲ್ಲ ಅಂತ ಹೇಳುವಂತ ಮಾಹಿತಿ ನೀವು ಅದು ಬಂದು ಹೋಗ್ತಾ ಇದೆ. ಎಲ್ಲ ಏರ್ಕ್ರಾಫ್ಟ್ಗಳು ಬಂದು ಹೋದ್ವು, ಯಾವುದನ್ನು ನಿಲ್ಲಿಸಲಿಲ್ಲ, ಎಲ್ಲ ಬಂದು ಹೋಗ್ತಾ ಇದ್ದಾವೆ. ಸರ್, ಅದು ಈ ಒಂದು ಕಲ್ಪನೆಗಳನ್ನ ನೀವು ಕ್ಲಿಯರ್ ಆಗಿ ನನಗನ್ಸುತ್ತೆ ಈ ಸಂದರ್ಭದಲ್ಲಿ ಮೀಡಿಯಾ ಕರೆಕ್ಟಾಗಿ ಚೆಕ್ ಮಾಡಬೇಕು. ಅಲ್ಲಿ ಅಕಸ್ಮಾತ್ ಯಾರಾದರೂ ಹೇಳೋರಿದ್ರೆ ಪ್ರಯಾಣಿಕರನ್ನ ಕೇಳ್ಬೋದಲ್ಲ, ಏನಾದ್ರು ಪ್ರಯಾಣಿಕರು ಯಾರು ಹೇಳ್ತಾರಲ್ವೋ ಬಂತೋ ಇಲ್ವೋ ಅಂತ, ನಾನು ಇಲ್ಲಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥ ಪ್ರಯಾಣಿಕರು. ಲ್ಯಾಂಡಿಂಗ್ ಎಲ್ಲ ಹೋಗುದು ಎಲ್ಲ ಬರುದು ಕರೆಕ್ಟ್ ಆಗಿದೆ, ಏನು ತೊಂದರೆ ಆಗಿಲ್ಲ ಸರ್, ಏನು ತೊಂದರೆ ಆಗಿಲ್ಲ. ಆದರೆ DGCA ಬಂದು ಅವ್ರು ಎನ್ಕ್ವೈರಿ ಮಾಡೋವರೆಗೆ ಆ ವಿಮಾನನ ರಿಮೂವ್ ಮಾಡೋಕೆ ಆಗೋದಿಲ್ಲ, ಅದು ಅಲ್ಲೇ ಇರುತ್ತೆ. ಅವಾಗ ಕೆಲವು ನಾವು ಅವಾಗ ಲಿಮಿಟೇಷನ್ಗಳನ್ನು ಏರ್ಕ್ರಾಫ್ಟ್ಗೆ ಏರ್ಕ್ರಾಫ್ಟ್ ಮೇಲೆ ಆಪರೇಷನ್ ಮೇಲೆ ಅವಾಗ ಇಂಪೋಸ್ ಮಾಡ್ತೀವಿ. ಈ ಒಂದು ಏರ್ಕ್ರಾಫ್ಟ್ ಈ ಟ್ಯಾಕ್ಸಿ ವೇನಲ್ಲಿ ಹೋಗಬಾರ್ದು, ಇನ್ನೊಂದು ಟ್ಯಾಕ್ಸಿ ವೇದಲ್ಲಿ ಹೋಗು
ಅಂತ ಹೇಳಿ ಆ ಥರದ್ದೆಲ್ಲ ಮಾಡ್ತೀವಿ. ನೀವು ಏವಿಯೇಷನ್ ಬಗ್ಗೆ ಎಲ್ಲೋ ಒಂದು ನಾವು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ. ಅದನ್ನು ನೀವು ಏರ್ಪೋರ್ಟ್ನಲ್ಲೇ ಬಂದು ಕಂಟ್ರೋಲ್ ಟವರ್ನಲ್ಲೋ ಏರಿಯಾ ಕಂಟ್ರೋಲ್ನಲ್ಲೋ ಕೂತ್ಕೊಂಡು ನೋಡಿದಾಗ ಏನೆಲ್ಲ ಆಪರೇಷನ್ ಸರ್, ದಿನನಿತ್ಯ ಸಾವಿರಾರು ವಿಮಾನಗಳು ಇಂಡಿಯಾದ ಸ್ಕೈನಲ್ಲಿ ಆಪರೇಟ್ ಮಾಡ್ತಾ ಇದ್ದಾವೆ. ಇಡೀ ಮಂಗಳೂರಿನ ಏರ್ಕ್ರಾಫ್ಟ್ ಸ್ಕೈನಲ್ಲಿ ಮೋರ್ ದ್ಯಾನ್ 1,00,000 ವಿಮಾನಗಳು ಒಂದು ತಿಂಗಳಲ್ಲಿ ಬಂದು ಹೋಗ್ತವೆ. ಆ ವಿಮಾನಗಳೆಲ್ಲ ಆಪರೇಷನ್ ಎಲ್ಲ ಏರ್ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇರೋದು. ಅವೆಲ್ಲ ಸರಿಯಾಗಿ ನಡೀತಾ ಇದೆ, ಯಾವುದೇ ಒಂದು ತೊಂದರೆ ಆಗಿಲ್ಲ. ಯಾವುದಾದ್ರೂ ಇನ್ಸಿಡೆಂಟ್ ಆಗಿದೆ ನೀವು ಪೇಪರ್ನಲ್ಲಿ ಬಂದೋಗುತ್ತೆ. ಆ ಥರ ಏನೂ ಆಗಿಲ್ಲ. ಎಲ್ಲೋ ಒಂದು 2-3 ಇನ್ಸಿಡೆಂಟ್ ಅನ್ನ ಪೇಪರ್ನಲ್ಲಿ ಹಾಕಿದ ತಕ್ಷಣ ಓ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸರ್, ಹಾಗಿದ್ರೆ ರನ್ವೇ ವಿಸ್ತರಿಸಬೇಕು ಎನ್ನುವಂತ ಏನು ಕೂಗಿದೆ, ಆ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತವಾಗಿಯೂ ಏರ್ಪೋರ್ಟ್ಗಳಲ್ಲಿ ರನ್ವೇಗಳು ಉದ್ದವಾದ ರನ್ವೇನೇ ಕೊಡಬೇಕು. ಸೊ ದ್ಯಾಟ್ ಯಾವುದೇ ಒಂದು ಸೇಫ್ಟಿ ಸ್ಟ್ಯಾಂಡರ್ಡ್ಗಳನ್ನು ನಾವು ಇಂಪೋಸ್ ಮಾಡೋದಕ್ಕೆ ನಮಗೊಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ ಆಪರೇಷನ್ ಮಾಡೋರಿಗೆ. ಇದು ಅಲ್ಲಿ ಫ್ಲೆಕ್ಸಿಬಿಲಿಟಿ ಕೊಡ್ತಾ ಇಲ್ಲ. ಒಂದಿಷ್ಟು ಅಂದರೆ ಇಷ್ಟೇನೇ ಇದೆ, ಅಷ್ಟರಲ್ಲೇ ನೀವು ಆಪರೇಟ್ ಮಾಡುವಂಥ ವಿಮಾನಗಳು ಮಾತ್ರ ಪರ್ಮಿಷನ್ ಕೊಡ್ತಾ ಇದ್ದೀರಿ. ಅದ್ರ ಬದಲು ನಮ್ಗೆ ದೊಡ್ಡ ವಿಮಾನಗಳು ಬರಲಿ ಅಂತಕ್ಕಂಥ ಆಸೆ ಇರೋ ಹೊತ್ತಿಗೆ, ನಮ್ಮ ಮಂಗಳೂರು ಏರ್ಪೋರ್ಟ್ ದೊಡ್ಡದಾಗಲಿ ಅಂತಂದ ಆಸೆ ಇರೋ ಹೊತ್ತಿಗೆ ರನ್ವೇನ ನೀವು ಎಕ್ಸ್ಟೆಂಡ್ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಜಾಗನ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು. ಆ ಸ್ಟೇಟ್ ಗೌರ್ಮೆಂಟ್ ಕೊಡದೇ ಇದ್ರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ದೇ ಕೆನಾಟ್ ಇನ್ವೆಸ್ಟ್ ಸೋ ಮಚ್ ಆಫ್ ಲ್ಯಾಂಡ್ ಟು ಫಿಲ್ ದಿ ಲ್ಯಾಂಡ್. ಅಂದ್ರೆ ಪಾಸಿಬಿಲಿಟಿ ಇದೆ, ಅಂದ್ರೆ ಲ್ಯಾಂಡ್ ಇದೆ ಅಲ್ಲಿ. ಆಗ ನಿಮ್ಮ ಪ್ರಕಾರ ಈಗಂತೂ ರನ್ವೇ ಆಗಿದೆ, ಟ್ಯಾಕ್ಸಿವೇ ಆಗಿದೆ, ಮಧ್ಯದಲ್ಲಿ ಸ್ವಲ್ಪ ಜಾಗ ಕ್ರಿಯೇಟ್ ಆಗಿದೆ. ಆ ಕ್ರಿಯೇಟ್ ಆಗಿರೋ ಜಾಗನ ನೀವು ಇದು ಬಜ್ಪೆವರೆಗೂ ಹೋಗ್ಬೋದು. ಆ ಒಂದು ಜಾಗನ ನೀವು ಸರಿಯಾಗಿ ಎಲ್ಲ ಇದನ್ನು ಅಕ್ವಿಸಿಷನ್ ಮಾಡಿ ಕೊಟ್ಟರೆ ಮಂಗಳೂರಿನಲ್ಲೂ ದೊಡ್ಡ ವಿಮಾನ ನಿಲ್ದಾಣದ ರನ್ವೇ ಬರುತ್ತದೆ. ಆ ಥರ ಆಲೋಚನೆ ಮಾಡ್ತಕ್ಕಂಥ ಒಂದು ಇದನ್ನು ನಾವು ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ನವರೇ ಹೆಡ್ ಕ್ವಾರ್ಟರ್ಸ್ನಿಂದಲೇ ಬಂದು ಎಲ್ಲ ಮಾಡ್ತಾರೆ ಅಂತ ಯೋಚನೆ ಮಾಡಬೇಡಿ. ಅವರಿಗೆಲ್ಲ ಗೊತ್ತಿರೋಲ್ಲ. ಅವ್ರು ನೋಡಬೇಕಾಗಿರೋದು 300-400 ವಿಮಾನ ನಿಲ್ದಾಣಗಳನ್ನ. ಮಂಗಳೂರಿಗೆ ಏನು ಬೇಕು, ಮಂಗಳೂರು ವಿಮಾನ ನಿಲ್ದಾಣದ ಏನು ರಿಕ್ವೈರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ ಯಾಕೆ ಹೇಳೋದಿಲ್ಲ? ನನಗೆ ಇಲ್ಲ, ಮಂಗಳೂರಿನಲ್ಲಿ ಇಷ್ಟು ದೊಡ್ಡ ವಿಮಾನ ನಿಲ್ದಾಣ ಬೇಕು, ಇಷ್ಟು ದೊಡ್ಡ ರನ್ವೇ ಬರಬೇಕು, ಕೇರಳದಲ್ಲಿ 4 ಕೊಟ್ಟಿದ್ದೀರಿ, ಮಂಗಳೂರಿಗೆ ಕರ್ನಾಟಕದ ನೀವು ಯಾಕೆ 2 ವಿಮಾನ ನಿಲ್ದಾಣ ಕೊಡೋದಕ್ಕೆ ಯೋಚನೆ ಮಾಡ್ತಿದ್ದ ಕೇಳಬಾರ್ದು ಯಾಕೆ? ಅವರು ಯಾಕೆ ಸ್ಟೇಟ್ ಗೌರ್ಮೆಂಟು ಆ ಥರದ್ದು ಒಂದು ರಿಕ್ವೆಸ್ಟನ್ನು ಒಂದು ಸ್ವಲ್ಪ ಕೊಟ್ಟು ಒಂದು ಲಾಬಿ ಮಾಡೋದಿಲ್ಲ? ಯಾಕೆ ಬರೀ ನಾಗರಿಕರುಗಳು ಯಾರೋ ಕೆಲವರು ಮಾತ್ರ ಅದನ್ನು ಹೇಳ್ಕೊಡ್ಬೇಕು? ಇದೆಲ್ಲ ಒಂದು ಟೋಟಲ್ ಆಗಿ ಸಮಗ್ರವಾಗಿ ಎಲ್ಲಿವರೆಗೆ ನಾವು ನೋಡೋದಿಲ್ಲ ಅಲ್ಲಿವರೆಗೆ ವಿಮಾನ ನಿಲ್ದಾಣದಲ್ಲಿ ನೀವು ಒಂದು ಸಫಿಷಿಯಂಟ್ ಒಂದು ಕೆಪಾಸಿಟಿ ಕ್ರಿಯೇಟ್ ಮಾಡಬೇಕು, ಅದು ಆಗೋದಿಲ್ಲ. ಸರ್, ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಈ ಬಗ್ಗೆ ಕಿವಿ ಮಾತು ಅಥವಾ ಸಂದೇಶ ಅಥವಾ ಏನಾದರೂ ಟಿಪ್ಸ್ ಕೊಡ್ತೀರಾ ಸರ್? ಸರ್, ವಿಮಾನ ನಿಲ್ದಾಣ ಮಂಗಳೂರು ಏರ್ಪೋರ್ಟಿನ ಬಗ್ಗೆ ಯಾವುದೇ ಒಂದು ಅಪ್ರಿಹೆನ್ಷನ್ಸ್ ಅನ್ನು ಇಟ್ಕೊಂಡಿದ್ದಾರೆ, ಪ್ಲೀಸ್ ರಿಮೂವ್ ಇಟ್ ಫ್ರಮ್ ಯುವರ್ ಮೈಂಡ್. Mangalore airport is safe. Mangalore airport is a licensed airport. Mangalore airport is a safe and security proof. Otherwise, I don't see any problem with in the operation of the Mangalore airport present runway for the type of the aircraft which are operating. So, ಬರೋ ಹೊತ್ತಿಗೆ ಮಂಗಳೂರು ಏರ್ಪೋರ್ಟಿಗೆ ಬರೋ ಹೊತ್ತಿಗೆ ನೀವು ಎಲ್ಲ ರೀತಿಯಿಂದ ಯಾವ ಏರ್ಪೋರ್ಟಿಗೆ ಬೇರೆ ಏರ್ಪೋರ್ಟಿಗೆ ಹೋಗ್ತೀರಿ ಅದೇ ಥರದಲ್ಲಿ ಮಂಗಳೂರು ಏರ್ಪೋರ್ಟಿಗೂ ಬನ್ನಿ. ಇಲ್ಲಿರ್ತಕ್ಕಂಥ ಎಲ್ಲ ಏನೊಂದು ಫೆಸಿಲಿಟೀಸ್ ಇದೆ ಅದನ್ನು ಅನುಭವಿಸಿ ಆನಂದಿಸಿ. ಇಲ್ಲಿ ಏನಾದರೂ ಫೆಸಿಲಿಟೀಸ್ ಬೇಕು ಅಂತಂದರೆ ಕೇಳುವಂಥ ಡಿಮ್ಯಾಂಡನ್ನು ನೀವು ತೋರಿಸಿ. ಅದನ್ನು ಮಾಡದೇ ಇದ್ದರೆ ಮಂಗಳೂರು ಏರ್ಪೋರ್ಟ್ ಹೀಗೆ ಉಳ್ಕೊಂಡ್ಬಿಡುತ್ತೆ, ನಾವು ಸಣ್ಣ ಏರ್ಪೋರ್ಟ್ ಆಗಿ ಉಳ್ಕೋತೀವಲ್ಲ ಅಂತಕ್ಕಂಥ ಒಂದು ಭಾವನೆ ಇದೆ. ನೀವೆಲ್ಲ ಡಿಮ್ಯಾಂಡ್ ಮಾಡಬೇಕು ಸ್ವಾಮಿ, ಇಲ್ಲಿ ಈ ಫೆಸಿಲಿಟೀಸ್ ಬೇಕು ಅಂತ. ನೀವು ಒಂದ್ಸತಿ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗಿ ಹೋದ ತಕ್ಷಣ ಮನೆಗೆ ಹೋದ ತಕ್ಷಣ ಒಂದು ಇಮೇಲ್ ಕಳಿಸಿ, ಇಲ್ಲಿ ಈ ಏರ್ಪೋರ್ಟಲ್ಲಿ ಇಂಥ ಫೆಸಿಲಿಟೀಸ್ ಬೇಕಿತ್ತು ಕೊಟ್ಟಿಲ್ಲ ಅಂತ ಹೇಳಿ ಬರೀರಿ ಸ್ವಾಮಿ. ಬರೀದೇ ಇದ್ದರೆ ನೀವು ಅಳದೇ ಇದ್ದರೆ ತಾಯಿನೇ ಮಗುಗೆ ಹಾಲು ಕೊಡೋದಿಲ್ಲ. ನೀವು ಸರ್ಕಾರಗಳನ್ನು ಒಪ್ಪಿಸ್ಬೇಕಾದ್ರೆ ದೊಡ್ಡದಾಗಿರ್ತಕ್ಕಂಥ ನೀವು ಒಂದು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡದೇ ಇದ್ದರೆ ಯಾವುದೇ ಏರ್ಪೋರ್ಟು, ಯಾವುದೇ ಒಂದು ರೈಲ್ವೆ ನಿಲ್ದಾಣಗಳು, ಯಾವುದೇ ಒಂದು ಬಸ್ ಸ್ಟ್ಯಾಂಡ್ಗಳು ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಬರೋದಿಲ್ಲ ಸ್ವಾಮಿ. ಸಾರ್ವಜನಿಕರಿಗೆ ನಂದೇನಾದರೂ ನಮ್ಮ ಟಿವಿ ಮೂಲಕ ನಂದು ಏನಪ್ಪ ಅಂತಂದರೆ, ನಾವು ಸರಿಯಾದ ರೀತಿಯಲ್ಲಿ ಅಳ್ತಾ ಇಲ್ಲ, ನಮಗೆ ಫೆಸಿಲಿಟೀಸ್ ಕೊಡಿ ಅಂತ ಕೇಳ್ತಾ ಹೋಗಿ ಸ್ವಾಮಿ, ಕೇಳ್ತಾ ಹೋಗಿ. ಕೊಡದೇ ಇರಲಿ, ಪ್ರತಿನಿತ್ಯ ಒಂದು ಡಿಮ್ಯಾಂಡ್ ನಿಮ್ಮಿಂದ ಏರ್ಪೋರ್ಟಿನ ಬಗ್ಗೆ ಬಸ್ಸು ಫೆಸಿಲಿಟೀಸ್ ಕೊಡಿ ಅಂತ ಕೇಳಿ, ಒಳ್ಳೆ ಕಾರ್ ಫೆಸಿಲಿಟೀಸ್ ಕೊಡಿ ಅಂತ ಕೇಳಿ, ಒಳ್ಳೆ ರನ್ವೇ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿ, ಒಳ್ಳೆ ನ್ಯಾವಿಗೇಷನ್ ಫೆಸಿಲಿಟೀಸ್ ಕೊಡಿ ಅಂತ ಕೇಳಿ, ಒಳ್ಳೆ ವೈಫೈ ಫೆಸಿಲಿಟೀಸ್ ಬರಲಿ ಅಂತ ಕೇಳಿ. ಬೇರೆ ಬೇರೆ ಕಡೆ ಇರ್ತಕ್ಕಂಥ ಬೇರೆ ಬೇರೆ ಫೆಸಿಲಿಟೀಸು ನೋಡ್ಕೊಂಡ್ಬಂದಿರೋದು ಮಂಗಳೂರು ಏರ್ಪೋರ್ಟಲ್ಲೂ ಇರಬೇಕು ಅಂತ ರಿಕ್ವೆಸ್ಟ್ ಮಾಡಿ. ಆವಾಗ ಮಂಗಳೂರು ಏರ್ಪೋರ್ಟ್ ಡೆವಲಪ್ ಆಗುತ್ತೆ. ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಬರೋ ಹಾಗೆ ಮಾಡಿ. ಮಂಗಳೂರು ಏರ್ಪೋರ್ಟಿಗೆ ಕೇರಳದಿಂದ ಬರ್ತಕ್ಕಂಥ ಪ್ಯಾಸೆಂಜರು ಪೊರ್ಕೋಡಿನಲ್ಲಿ ಬಂದು ಇಳಿದು ಮಂಗಳೂರು ಏರ್ಪೋರ್ಟಿಗೆ ಜಸ್ಟ್ 1 ಕಿಲೋಮೀಟರು ಅಲ್ಲಿಂದ ಬಂದು ಹೋಗೋ ಹಾಗೆ ಮಾಡಿ. ಇಲ್ಲಿ ವಾಕ್ವೇ ಕೊಡಿ ಅಂತ ಕೇಳಿ, ಏರೋಟ್ರೋಫಿಕ್
ಫೆಸಿಲಿಟೀಸ್ ಏನು ಕಾನ್ಸೆಪ್ಟ್ ಇದೆ ಅದು ಬರೋ ಹಾಗೆ ಮಾಡಿ. ಮಂಗಳೂರು ಏರ್ಪೋರ್ಟ್ ನಿಮ್ಮದು, ಅದನ್ನು ಡೆವಲಪ್ ಮಾಡಬೇಕಾಗಿರೋದು ನೀವು, ಅದಕ್ಕೆ ರಿಕ್ವೆಸ್ಟ್ ಕೊಡಬೇಕಾಗಿರೋದು ನೀವುಗಳು. ಕೊಡದೇ ಇದ್ದರೆ ಹಾಗೆ ಉಳ್ಕೊಳ್ಳುತ್ತೆ ಸ್ವಾಮಿ. ನಾನು ಬಂದಾಗ 1988 ಬಂದಿದ್ದೆ. 2002 ಮಂಗಳೂರು ಏರ್ಪೋರ್ಟು ರನ್ವೇ ಎಕ್ಸ್ಟೆಂಡೇ ಆಗಲಿಲ್ಲ, ಲ್ಯಾಂಡ್ ಸಹ ಕೊಟ್ಟಿರಲಿಲ್ಲ. 2002 ನಾನು ಬಂದಮೇಲೆ 2003 ಲ್ಯಾಂಡ್ ಕೊಟ್ಟ ಮೇಲೆ 2006 ಹೊಸ ಏರ್ಪೋರ್ಟ್ ಬಂತು, ಹೊಸ ರನ್ವೇ ಬಂತು, ಹೊಸ ಟರ್ಮಿನಲ್ ಬಿಲ್ಡಿಂಗ್ ಬಂತು. ಆ ಒಂದು ಏನೊಂದು ಇನಿಷಿಯೇಟಿವ್ ತಗೊಂಡಿದ್ರಿಂದ ಇವತ್ತು ಮಂಗಳೂರು ಏರ್ಪೋರ್ಟು ಈ ಲೆವೆಲ್ನಲ್ಲಿದೆ ಸ್ವಾಮಿ. ನೀವು ಇಫ್ ಯು ಡೋಂಟ್ ಡಿಮ್ಯಾಂಡ್ you will not get any facility. Please demand for all those services which are available in international airports. Thank you, sir. ಓಕೆ, ಒಟ್ಟಿನಲ್ಲಿ ಒಂದಂತೂ ನಮಗೆ ಸಮಾಧಾನ ಆಯಿತು. ವಾಸುದೇವ್ ಸರ್ ಹೇಳಿದ ನಂತರ ವಿಮಾನ ನಿಲ್ದಾಣ ಸುರಕ್ಷಿತವಾಗಿದೆ. ಮಂಗಳೂರು ವಿಮಾನ ನಿಲ್ದಾಣ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಅಲ್ಲಿ ಆರಾಮ್ಸೆ ನಮ್ಮ ರಾಷ್ಟ್ರದ ಮತ್ತು ವಿದೇಶಗಳಿಂದ ಕೂಡ ಅಲ್ಲಿ ಬಂದು ಇಳಿಯುವಂಥ ವ್ಯವಸ್ಥೆ ಬಹಳ ಸಮರ್ಪಕವಾಗಿದೆ ಅಂತೇಳಿ ಅವ್ರು ಹೇಳಿದರು. ಬಹುಶಃ ನಾವು ಈ ಕ್ಲಿಪ್ಪನ್ನು ಯೂಟ್ಯೂಬಲ್ಲಿ ಹಾಕ್ತೇವೆ. ನಿಮ್ಗೆ ಇನ್ನಷ್ಟೇನಾದರೂ ತಿಳಿಬೇಕು ಅಂತ ಆದರೆ ಅದನ್ನು ನೀವು ಮತ್ತೆ ನೋಡ್ಬೋದು. ಯಾಕಂತ ಹೇಳಿದ್ರೆ ಬಹುಶಃ ಒಂದು ಮೆಮೊರೇಬಲ್ ಲೈವ್ ಶೋ ಅಂತ ಹೇಳ್ಬೋದು. ಅವರ ಮಾತುಗಳಲ್ಲಿರುವಂಥ ತೂಕ, ಟೆಕ್ನಿಕಲ್ ಪಾಯಿಂಟ್ ಮತ್ತು ಅವರ ಅನುಭವದ ಆಧಾರದಲ್ಲಿ ಅವರು ಹೇಳಿದಂಥ ಎಲ್ಲ ವಿಚಾರಗಳು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಯ ಅವಧಿಯಲ್ಲಿ ನಮ್ಮೆಲ್ಲ ಕರಾವಳಿಯ ವೀಕ್ಷಕರ ಎಲ್ಲ ಒಂದು ರೀತಿಯಲ್ಲಿ ಏನು ಆತಂಕ ಇತ್ತು ಅದನ್ನೆಲ್ಲ ದೂರ ಮಾಡಿರುವಂಥ ಮಂಗಳೂರು ವಿಮಾನ ನಿಲ್ದಾಣ ಪ್ರಾಧಿಕಾರದ ಮಾಜಿ ನಿರ್ದೇಶಕರಾಗಿರುವಂಥ MR ವಾಸುದೇವ್ ಸರ್ ಅವರಿಗೆ ನಮ್ಮ ಟಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. Thank you, sir. Thank you very much for making me to reach the people. That is your you have done a wonderful service for the people. ಓಕೆ, ಥ್ಯಾಂಕ್ ಯು. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 8 ಗಂಟೆ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.